ಮೋಕ್ಷವನ್ನು ಸಂಪಾದಿಸಿಕೊಂಡು ಮಂಜಿಗಿಂತ ಹಗುರವಂತಹ ಜ್ಞಾನವನ್ನು ಸಂಪಾದಿಸಿಕೊಂಡು ಲೋಕದ ಕ್ಷೇಮವನ್ನು ನೋಡಿಕೊಳ್ಳುವವರು ಕಶ್ಯಪ ಬ್ರಹ್ಮರು. ಅಸುರಕುಲ ಮಾತೆಯಂತಹ ನಿಗಡತಿಯನ್ನು ಪಡೆದವರು ನನ್ನ ನವಿಯಾದಂತಹ ದಿತಿದೇವಿ. ಅವರಿಬ್ಬರ ವಂಶವಲ್ಲದಲ್ಲಿ ಪಲ್ಲಡಿಸುತ್ತಾ ಹೂವಿ ಮಾಲಿನಿ. ಒಂದು ಮಾತುಂಟಲ್ಲ, ಜೀವನ ಎನ್ನುವುದು ಅನಂತ ತಿರುವುಗಳ ಆದರವಂತೆ. ನಮ್ಮಲ್ಲೂ ಹಾಗೆ ಬೇಸಿಗೆಯ ಕಡು ಬಿಸಿಲಿಗೆ, ಕರಟಿ ಕಮರಿ ಹೋದಂತಹ ಬಂಜರ ಭೂಮಿಗೆ ಮುಂಗಾರಿನ ಸ್ಪರ್ಶವಾದಾಗ ಎಷ್ಟು ಆನಂದವಾಗುತ್ತದೆ ಹೇಳಿ. ಆ ಸಂದರ್ಭದಲ್ಲಿ ಪ್ರಕೃತಿ ಮಾತೆ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಾಳಂತೆ. ನ್ಯಾಯವಾಗಿ ದೊರಕಬೇಕಿತ್ತು ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ. ಮೋಸದಿಂದ ಪಡೆದುಕೊಂಡವರು ಆ ದೇವಾನು ದೇವತೆಗಳು ಕಳುಹಿಸಿಕೊಟ್ಟಂತ ಅಷ್ಟು ಗಂಡು ಮಕ್ಕಳನ್ನು ಮೋಸದಿಂದ ಕೊಂದು ಮುಗಿಸಿದ್ದಾರಂತೆ. ಆ ಕಾರಣದಿಂದ ನನ್ನ ನವಿಯಾದಂತಹ ದಿತಿದೇವಿಯವರು ದುಃಖ ತಪ್ತರಾದ್ರು. ಅಮ್ಮನ ಬಳಿಗೆ ಹೋದೆ, ಧೈರ್ಯದ ಮಾತನ್ನೇ ಹೇಳಿದ್ದೇನೆ. ಗಂಡಿನಲ್ಲಿ ಆದಂತಹ ಕಾರ್ಯವನ್ನು ಹೆಣ್ಣಾಗಿ ನಾನು ಮಾಡಿ ತೋರಿಸುತ್ತೇನೆಮ್ಮ, ನನ್ನಿಂದ ಏನಾಗಬೇಕೆಂಬಂತಹ ಮಾತನ್ನು ಕೇಳಿದಾಗ ತಾಯಿ ಆಡಿದಂತಹ ಮಾತು, ಅರಣ್ಯ ಗರ್ಭವನ್ನೇ ಸೇರು, ಹಿರಣ್ಯ ಗರ್ಭನ ಕುರಿತಾಗಿ ತಪಸ್ಸನ್ನು ಆಚರಿಸಿ ನಿನ್ನ ನಿಜ ಗರ್ಭದಲ್ಲಿ ಭೂಗರ್ಭವನ್ನು ಆಳುವಂತಹ ಮಗನನ್ನು ಪಡೆದು ಬಾ ಎಂಬುದಾಗಿ ಹೇಳಿದ್ದಾರೆ. ಯಾವುದೇ ಒಂದು ಕಾರ್ಯ ಕೈಗೂಡಬೇಕಾದ್ರೆ ದೈವದ ಅನುಗ್ರಹ ಬೇಕು, ದೈವ ಸಂಕಲ್ಪ ಬೇಕು. ಅಮ್ಮ ಆಜ್ಞೆ ಮಾಡಿದ್ದಲ್ಲ, ಅಮ್ಮ ಹೇಳಿದ್ದು. ಅಮ್ಮನ ಮಾತನ್ನು ನಾನು ಆಜ್ಞಾರೂಪವಾಗಿ ಧರಿಸಿಕೊಂಡದ್ದು. ಆ ರೀತಿಯಲ್ಲಿ ಜನನೀಯ ಆಜ್ಞೆಯಲ್ಲಿ ಬಾನಿನಿ ಬಂದು ಕಾಂತಾರವನ್ನೇನೋ ಸೇರಿದ್ದೇನೆ. ತಪಸ್ಸನ್ನು ಆಚರಿಸುವ ಮೊದಲು ನಾನು ಸ್ವಲ್ಪ ನನ್ನ ಬಗ್ಗೆ ಯೋಚನೆ ಮಾಡುವುದು ಬೇಡವೇ? ನಾನು ಹೇಗೆ ಕಾಣುತ್ತಾ ಇದ್ದೇನೆ? ಸೇರಿದ್ದಾಯಿತು. ತಪಸ್ಸನ್ನು ಆಚರಿಸುವ ಬದಲು ನನ್ನ ಬಗ್ಗೆ ನಾನು ಸ್ವಲ್ಪ ಯೋಚನೆ ಮಾಡುವುದು ಬೇಡವೇ? ನಾನು ಹೇಗೆ ಕಾಡುತ್ತಾ ಇದ್ದೇನೆ? ಸಿಲುವಿಕೆಯಾಗಿ ಅತಿ ಅವನವತಿಯಿಂದ ಕೂಡಿದ್ದೇನೆ. ವರ್ಣ, ಆಕೃತಿ, ಶ್ರುತಿ, ಗತಿ, ಬತಿ ಇದು 5 ಒಂದೆಡೆ ಸೇರಿದೆ ಎಂದಾದ್ರೆ ಸೌಂದರ್ಯ ಎಂಬುದಿರುತ್ತದಂತೆ. ಅದು ಯವನವತಿಯಾದಂತಹ ಹೆಣ್ಣು ಮಕ್ಕಳಲ್ಲಿ ಈ ಸಂದರ್ಭದಲ್ಲಿ ಮುಖೇನವಾಗಿ ತಪಸ್ಸನ್ನು ಆಚರಿಸಿದರೆ ನನ್ನ ತಪಸ್ಸು ಪೂರ್ಣವಾಗುವುದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿಯೂ ಇಲ್ಲ. ಯಾಕೆ? ಇಲ್ಲಿರುವಂತಹ ಎಳೆಯ ಕಾಮುಕರು ಖಂಡಿತವಾಗಿಯೂ ಮೋಹಿಸುವುದಕ್ಕೆ ಬಂದಾಗುತ್ತಾರೆ. ಆ ಒಂದು ಪಕ್ಷವಾದರೆ ಇನ್ನೊಂದು ಪಕ್ಷ ಉಂಟಲ್ಲ, ಆ ದೇವತೆಗಳು ಅಸುರರ ಏಳಿಗೆಯನ್ನು ಬಯಸುವರಲ್ಲ ಅವರು. ಹಾಗಾದರೆ ಹೇಗೆ ತಪಸ್ಸನ್ನು ಆಚರಿಸುವುದು? ರೂಪವನ್ನು ಮರೆಮಾಚಿ ತಪಸ್ಸನ್ನು ಆಚರಿಸಬೇಕು. ಯಾವ ರೂಪ ಆದೀತು? ಸರ್ಪದ ರೂಪ ಆದೀತ? ಮೇಲೆ ನೋಡಿ ಅಂತೆ ಗರುಡನ ಸಂಚಾರ ಅಧಿಕವಾಗುತ್ತಾ ಉಂಟು. ಮತ್ತೆ ಯಾವ ರೂಪ ಆದೀತು? ಜಿಂಕೆಯ ರೂಪ ಆದೀತ? ಹಾಗೂ ಅಲ್ಲಿ ನೋಡಿ ಬೇಟೆಗಾರ ಅತ್ತ ಕಡೆಯಿಂದ ಇತ್ತ ಕಡೆಗೆ ಓಡಾಡ್ತಾ ಇದ್ದಾನೆ. ಮತ್ತೆ ಯಾವ ರೂಪ ಆದೀತು? ಅದೇನದು ಬಿದ್ದುಕೊಂಡಿರುವುದಲ್ಲಿ ಮಹಿಷಿಯ ಹಿಂಡು, ಸಾಧು ಪ್ರಾಣಿಗಳು, ಅದರ ತಂಟೆಗೆ ಯಾರೂ ಬರುವುದಿಲ್ಲ. ಇನ್ನೇಕೆ ಸಾವಕಾಶ? ಮಹಿಷಿಯ ರೂಪವನ್ನಾತು ತಪಸ್ಸನ್ನಾಚರಿಸುತ್ತೇನೆ.
ತಪಸ್ಸನ್ನು ಮಾಡುತ್ತಿದ್ದಂತ ಶುಭಾಸಕ ಮುನಿ ನಾನು. ಇದ್ದಕ್ಕಿದ್ದಂತೆ ಬೆಂಕಿಯ ಜೋಳಿ ಗುರಿ ಸಹಿಸುವುದಕ್ಕೆ ಸಾಧ್ಯವಿಲ್ಲ. ಆಕಾಶದಲ್ಲಿ ಹಾರಾಡುವಂತ ಪಕ್ಷಿ ತನಗೆ ಬಿದ್ದು ಪ್ರಾಣ ಬಿಡುತ್ತಿದೆ. ಮಾತ್ರವಲ್ಲ, ಪ್ರಾಣಿಗಳು ದಿಕ್ಕು ದಿಶೆ ಇಲ್ಲದೆ ಓಡುತ್ತಾ ಉಂಟು. ಏನೆಂಬುದನ್ನು ದಿಗದಿಷ್ಟ ಸ್ಥಿತಿಯ ಮಗನಾದಂತ ಬಾಳಿನಿ ತನ್ನ ನಿಜ ರೂಪವನ್ನು ಮನೆ ಮಾಡಿ ಬಯಸಿ ರೂಪವನ್ನು ಅಂತ ತಪಸ್ಸನ್ನು ಮಾಡುತ್ತಿದ್ದಾಳೆ. ಇದು ಮಣಿಕುಲಕ್ಕೆ ಅಪಮಾನ. ಉದ್ದೇಶಕ್ಕೆ ಬೇಕಾಗಿ ಈ ರೀತಿ ತಪಸ್ಸನ್ನು ಮಾಡುತ್ತಿದ್ದಾಳೆ. ಇದು ಮಣಿಕುಲಕ್ಕೆ ಅಪಮಾನ. ಈಕೆಯನ್ನು ಸುಮ್ಮನೆ ಬಿಡುವುದೇ? ಶಿವರನ್ನ ಇದ್ದುಕೊಂಡು ಸುಮ್ಮನೆ ಬಿಡಬಾರದು. ಈಕೆಗೆ ತಪ್ಪದಂತ ಶಾಸ್ತಿಯಾಗಲೇಬೇಕು. ಈಕೆ ನಾನು ಕೊಟ್ಟಂತ ಶಾಪಕ್ಕೆ 3 ಮೂರ್ತಿಗಳಿಂದ ಬಲಿ ಮಾಡಿ ಮಲಿನಾಗೈತಿ ಪ್ರದೇಶ. ಹೆಮ್ಮೆಯಿಂದಾಗಿ ಯೋಗ್ಯವಾದ ಸ್ಥಳ ಬೇಕು. ಮುಂದೆ ನಡೆಯುತ್ತೇನೆ. ಏನಿದು ಮನಿ ಮಣಿ ನಿನ್ನ ಘನತರವಾದಂತಹ ಭಕ್ತಿಗೆ ಮೆಚ್ಚಿದ ನಾನೇ ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನದ ವಾಂಚೆ ಏನುಂಟು ಹೇಳಿಕೋ ಮಗಳೇ. ಓ ತಂದೆ, ಕರುಣ ಸಾಗರ ದೇವ ಪರವೇಷ್ಟಿಗೆ ಹರುಷ ಹೌದಮ್ಮ, ಧನ್ಯೋಸ್ಮಿ. ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು ತೈಲದೋಪಾದಿಯಲ್ಲಿ ನಿಮ್ಮ ಕಡೆಗೆ ಹರಿಯಬಿಟ್ಟಂತಹ ಸಂದರ್ಭದಲ್ಲಿ ಸತ್ಯಲೋಕದಿಂದಲೇ ಇದರಗಿಳಿದೆಯಾ ತಂದೆ? ಹೌದಮ್ಮ. ಕರುಣೆಯ ತೀರು ನೀವು, ಮಮತೆಯ ಸೂರು ನೀವು, ಕಮಲದಲ್ಲಿ ಶೋಭಿಸುವಂತಹ ಕಮಲ ಸನ್ನಿಭ ನೀವು. ನೀನೆಷ್ಟು ಕೋಮಲವಿರಬೇಡ ಹೇಳು. ನಾನು ಕೇಳುವಂತಹ ವರಕ್ಕೆ ಅಸ್ತುವೆ ಎನ್ನುವುದೇ ಹೌದಾದಲ್ಲಿ ನನಗಾಗಿ ಅಲ್ಲ, ಮತ್ತೆ ಹೆತ್ತವ್ವಿಗಾಗಿ, ಕರಟಿ ಕಮರಿ ಹೋಗುತ್ತಿರುವಂತಹ ಅಸುರ ಕುಲದ ಏಳಿಗೆಗಾಗಿ, ದಾಂಪತ್ಯದ ಪ್ರತೀಕವಾಗಿ ಮಗನೋರ್ವನನ್ನು ಪಡೆಯಬೇಕು. ತ್ರಿಭುವನದಲ್ಲಿ ವಿಭುವಾಗಿ ಬೆರೆಯುವಂತಹ ಮಗನಾಗಿರಬೇಕು. ಅಂತಹ ವರವನ್ನು ಕರುಣಿಸುತ್ತ ಮಗಳೇ. ಆದರೆ ನೀನು ಪಡೆಯುವಂತಹ ಮಗ ಅವ ಕೋಣನಾಗಿದ್ದಾನೆ. ತಂದೆ
ವರವನ್ನು ನೀಡಿ ಎಂಬುದಾಗಿ ಕೇಳಿದರೆ ಶಾಪವನ್ನೇ ಕೊಟ್ಟು ಬಿಟ್ಟೆಯ. ಯಾಕಮ್ಮ? ಕೋಣನ ನನ್ನ ಉದರದಲ್ಲಿ ಧರಿಸುತ್ತಾನು, ಅವನನ್ನು ಹೇಗೆ ಎತ್ತಿಕೊಳ್ಳಲಿ, ಹೇಗೆ ನನ್ನ ಎದೆಯಾಲನ್ನು ಒಡಿಸಲಿ? ನಮ್ಮ ಹಸುರು ಕುಲ ಏಳಿಗೆಯಾಗುವುದು ಯಾವ ಕಾರಣದಿಂದ? ನನ್ನ ತಾಯಿಗೆ ಏನೆಂಬುದಾಗಿ ಹೇಳಲಿ. ಮರುಗದಿರು ಮರುಗದಿರು ಮಾಲಿನಿಯೇ, ಮರುಗದಿರು ಮರುಗದಿರು ಮಾಲಿನಿಯೇ, ಮುನಿವರ ನೊರೆದ ವಯನವು ತಪ್ಪಲರಿಯದು, ಮುನಿವರ ಒರೆದ ವಚನವು ತಪ್ಪಲರಿಯದು, ಹರಣ ಮಹಿಷದ ಗೆಲಿಸಿದರು ನಿರರು ದರದಲ್ಲಿ ಮುರಳಿ ತ್ರಿಜಗದಿ ಜಗಯುವುದು ಘನ ಘನದಲ್ಲಿ ಮರೆಯಲಿರುದಾಗ ಸಂತೈಸಿದನು ಮಾಲಿನಿಯ ಮರುಗದಿರುವ ಇದು ವಿಧಿಯ ಮಾತು ಕಂದ. ನನ್ನ ಮಾತುಗಳನ್ನು ಕೇಳಿ ನೊಂದೆಯ ಮಗಳೇ? ಮರುಗದಿರು ಮಗಳೇ, ಮರುಗದಿರು. ಮತ್ತೆ ಹೀಗಾಗುವುದಕ್ಕೆ ಬಲವಾದ ಕಾರಣ ಹೊಂದಿದೆ. ಏನಂತೆ? ನೀನು ತಪವನ್ನು ಆಚರಿಸುವಂತ ಈ ಪ್ರದೇಶ ಆ. ಮುನಿ ಸುಬ್ಬಾರ್ಶುವಿನ ಆಶ್ರಮಕ್ಕೆ ಸಂಬಂಧಪಟ್ಟಂತಹ ಪ್ರದೇಶವಾಗಿದೆ. ಹೌದೇ? ಅದರಲ್ಲೂ ನೀನು ಈ ರೀತಿಯಾಗಿ ತಪವನ್ನು ಆಚರಿಸುವಂತಹ ಕ್ರಮವನ್ನು ಕಂಡು ಆ. ಕುಪಿತಗೊಂಡಂತಹ ಮಹರ್ಷಿಯು ಆ. ಶಪಿಸಿ ಬಿಟ್ಟಿದ್ದಾನಮ್ಮ. ಇದಕ್ಕೆ ನಿಮ್ಮಿಂದ ಪರಿಮಾರ್ಜನೆ ಸಿಗುವುದಕ್ಕೆ ಸಾಧ್ಯವಿಲ್ಲ. ಆಗುವುದಿಲ್ಲ ಮಗಳೇ. ಯಾಕೆ? ಜೊತೆಗೆ ಮತ್ತೊಂದು ಮಾತನಾಡಿ ಬಿಟ್ಟಿದ್ದಾನೆ. ಏನದು? ನಾವಿತ್ತಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಸಿಗದೆ ಹೋಗಿ ಶಿವನೇ ಶಿವನೇ, ಯಾಕಮ್ಮ? ನಾನು ಮಾಡಿದಂತಹ ತಪಸ್ಸು ವ್ಯರ್ಥವಾಗಿ ಯಾಕಮ್ಮ ಕಣ್ಣೀರು? ಮತ್ತೆ ನೀನು ಪಡೆಯುವಂತಹ ಮಗ ಕೋಣನಾಗಿದ್ರು ಆ. ಅವ ಜಾಣನಾಗಿರ್ತಾನೆ, ಹೌದೇ? ತ್ರಿಜಗ ವಲ್ಲಭನಾಗ್ತಾನೆ, ಆ. ಘನ ಕೀರ್ತಿವಂತನಾಗ್ತಾನೆ. ಶುಭಮಸ್ತು. ಕೃತಾರ್ಥಳಾದಿ. ಕನಕ ಗಮನ ದೇವ ವಯಗೊಂಡು ಮಾಲಿ ಕನಕ ವೃಷಭರಿಯ ಬಳಿಯೇ ಜಗದೊಳು ನಿನ್ನ ರೂಪವನ್ನು ಅರಿಯುವ ನಂದನೆಯುದು ಮನೆಯವರೆಗೆ ಬಂದುದಿಲ್ಲವು ಯಾದಗಿಂಬುದನಾದರಿಯೇ ಎಂದಿಗ ಇರಗಳೆಂದು ತಿಳಿದೇವಿ ಮನದಿ ಯೋಜನೆಯ ದಾಳಿರಲು ನಂದನೆಯು ತಮಗಾಗಿ ಬೆರಳಿಯುವಳಿವರೆಗೆ ನಮೋ ಜಗದೀಶ್ವರ, ನೀನೇ ರಕ್ಷಿಸು. ಕಾಣುವ ಪ್ರಪಂಚದಲ್ಲಿ ಕಾಣದ ದೇವರ ಕೈವಾಡವನ್ನು ಇದೆ ಎನ್ನುವುದಕ್ಕೆ ದೈತ್ಯ ಮಾತೆಯಾದಂತಹ ಈ ದಿತಿದೇವಿ ಸಾಕ್ಷಿಯಾಗಿದ್ದಾಳೆ. ಅಂದೊಂದು ಕಾಲದಲ್ಲಿ ಈ ಶೋಣಿತದಲ್ಲಿ ಎಷ್ಟು ವೀರರು ಶೂರರು ಆಳಿ ಅಳಿದಿಲ್ಲ. ಈ ಸಮಯದಲ್ಲಿ ಅಂತವರು ಯಾರೂ ಇಲ್ಲದ ಕಾರಣ ಅಧಿಕಾರ ತಾನಾಗಿ ನನ್ನನ್ನು ಆರಿಸಿಕೊಂಡು ಬಂತು. ಪತಿಗಳಾದಂತಹ ಕಶ್ಯಪರ ಅನುಮತಿಯ ಮೇರೆಗೆ ಈ ಶೋಣಿತದ ಪಟ್ಟವನ್ನೇರಿ ಸಾಮ್ರಾಜ್ಞಿ ಎನಿಸಿಕೊಂಡಿದ್ದೇನೆ. ಹಿರಿಯವರ ಆಸೆಯುವುದೇ ಸ್ವರ್ಗದ ಅಧಿಕಾರವನ್ನು ಗಳಿಸಿಕೊಳ್ಳಬೇಕು ಎಂದು. ನಾನು ಅದಕ್ಕೆ ಹೊರತುಪಟ್ಟವಳಲ್ಲ. ಆದರೆ ನನ್ನಲ್ಲಿ ಈ ಸಮಯದಲ್ಲಿ ಅಂತಹ ಪರಾಕ್ರಮಿಗಳಿಲ್ಲದ ಕಾರಣ ಇರುವ ಒಬ್ಬಳೆ ಮಗಳಾದಂತಹ ಮಾಲಿನಿಯನ್ನೇ ಇದಕ್ಕೆ ಸಾಧನವು ಎನ್ನುವ ಹಾಗೆ ಉಪಯೋಗಿಸಿಕೊಳ್ಳಬೇಕೆನ್ನುವ ಉದ್ದೇಶಕ್ಕಾಗಿ ಮಗಳೇ ಮಾಲಿನಿ, ಕಾನೂನವನ್ನು ಸೇರು, ಬ್ರಹ್ಮನನ್ನು ಕುರಿತು ತಪವನ್ನು ಆಚರಿಸು, ಅದರ ಮುಖೇನವಾಗಿ ನಮ್ಮ ವಂಶವನ್ನು ಬೆಳಗುವ ಮಗುವನ್ನು ಪಡೆದು ಬಾ ಅಂತ ಹೇಳಿದೆ. ನನ್ನ ಮಾತನ್ನು ಚಾಚೂ ತಪ್ಪದೆ ಮಗಳು ಈಡೇರಿಸಿದ್ದಾಳೆ. ಪ್ರಾಯ ಪ್ರಬುದ್ಧೆಯಾದಂತಹ ಮಗಳಿಗೆ ಮದುವೆ ಮಾಡಬೇಕೆನ್ನುವ ಉದ್ದೇಶಕ್ಕಾಗಿ ಪಾತಾಳದ ದೊರೆಯಾದಂತಹ ಯುದ್ಧನ್ಮಾಲಿಗೆ ದೂತನ ಮುಖೇನ ಓಲೆಯನ್ನು ಕಳುಹಿದ್ದೇನೆ. ಉತ್ತರ ಬಂದೀತಲ್ಲ, ನಿರೀಕ್ಷೆಯಲ್ಲಿ
ಮಾಡಿ ಎಂಬುದಾಗಿ ಹೇಳಿದ್ದೇನೆ. ಹೌದು ಕೊಡು. ದೊಡ್ಡ ಒಂದು ಕಾರ್ಯಕಾರಣ ಅನೇಕ ಕಾಲಕ್ಕೆ ಸಕಲ ಸೌಭಾಗ್ಯಕ್ಕೂ ಆಗರವೆನಿಸಿದಂತಹ ಮಧುವನದ ಬಿಡುಗಡೆಯ ವತಿಯಿಂದಲೇ ತುಂಬಿದಂತಹ ಮನೀಷಿಗಳಿಗೆಲ್ಲ ಅನಂತ ಪ್ರಣಾಮಗಳನ್ನು ಅರ್ಪಿಸುತ್ತವೆ. ವರ್ತಮಾನದ ರಕ್ಕಸ್ಯ ಸಂಘಟನೆಯೊಂದು ಸುಭದ್ರವಾಗಿ ಶಾಂತಿಯನ್ನು ಸಮಾಧಾನವನ್ನು ಅನುಭವಿಸಿ ಆ ಮುಖಾಂತರ ಮುಂದುವರಿಬೇಕು ಅಂತಿದ್ರೆ ಇದರ ಹಿಂದಿರುವಂತಹ ಸಾಧನೆ ಇದರತ್ತ ಒಂದು ವಿಹಂಗಮ ನೋಟವನ್ನು ಬೀರಿದಾಗ ವಿದ್ಯುನ್ ಮೇಲೆ ತನ್ನ ಸಾಧನಾ ಪಥದಲ್ಲಿ ಮುಂದುವರೆದಂತಹ ಒಂದೊಂದು ಹೆಜ್ಜೆಯು ರಕ್ಕಸ್ಯ ಸಂಘಟನೆ ಇವತ್ತು ಅನುಭವಿಸುವಂತಹ ಪೂರ್ಣ ತೃಪ್ತಿಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಒಂದು ಕಾಲದಲ್ಲಿ ಗತಿಶೂನ್ಯವಾಗಿ ಮತಿಶೂನ್ಯವಾಗಿ ನೆಲೆಗಟ್ಟು ಬೆಲೆಗಟ್ಟು ಗತಿಗಟ್ಟು ಗಿರಿಯೌಹರಗಳಲ್ಲಿ ಅಳೆಯುವಂತಹ ದೀನ ಸ್ಥಿತಿ. ಆ ಸಂದರ್ಭದಲ್ಲಿ ವಿದೀರ್ಣವಾದ ಹೃದಯ ವೇಗದಲ್ಲಿ ತೋಡಿಕೊಳ್ಳುವುದಕ್ಕೂ ಆತ್ಮವಿಲ್ಲದಂತಹ ದೀನ ಸ್ಥಿತಿಯಲ್ಲಿ ಅವರೆಲ್ಲರನ್ನು ಕ್ರೋಢೀಕರಿಸಿ ಮಧುವನದಲ್ಲಿ ಯೋಗ್ಯ ರಾಜಧಾನಿಯನ್ನು ನಿರ್ಮಿಸಿದೆ. ಈಗ ನೋಡಬಾರದೆ ರಕ್ಕಸ್ಯ ಸಂಘಟದಂತಹ ವಿಶೇಷವಾದಂತಹ ಮೆರಗು ಸಭ್ಯತೆಯ ಮುಖವೆತ್ತಂತಹ ಸಭೆ ನೋಡಿದರೆ ಗೊತ್ತಾಗ್ತದೆ. ಒಂದೆಡೆಯಲ್ಲಿ ವೈದಿಕವಂತಹ ಪ್ರಕ್ರಿಯೆ ಇದೆ ಮತ್ತಂತ ತೀರ್ಮಾನಿಸಬಲ್ಲದು, ಮತ್ತೊಂದೆಡೆಯಲ್ಲಿ ರಾಜಕ್ಕೆ ತಂತ್ರಜ್ಞಾನದಲ್ಲಿ ಹೀಗೆ ಅಂತ ಬಣ್ಣಿಸಬಲ್ಲವರು. ಇಂತಹ ಪ್ರಬುದ್ಧರಿಂದಲೇ ಉಪೇತವಂತಹ ಸಭೆಯನ್ನು ಕಂಡಾಗ ಒಂದಲ್ಲ ಒಂದು ದಿವಸ ನಮ್ಮನ್ನು ತಿರಿದಂತಹ ಸುಮನಸವನ್ನು ಎರಿಯುವುದಕ್ಕೆ ಈ ಸಂಘಟನೆ ಪ್ರಬುದ್ಧವಾಗಿದೆ ಅಂತ ತಿಳಿಯುತ್ತಲೇ ಆ ಮಂಗಲಮಯ ಸಮಯ ನಿರೀಕ್ಷೆಯಲ್ಲಿರುವಂತೆ ಬಂತಲ್ಲವರೇ. ಎಂತಹ ಶುಭ ಯೋಗ ತಾನಾಗಿ ಬದಿಗೆ ಬಂದಿದೆ. ಒಂದೆಡೆಯಲ್ಲಿ ಮದುವೆ ಇಲ್ಲದೆ ಮುಂದುವರೆದಂತಹ ನಾನು ದ್ವಿತೀಯ ದೇವಿಯ ಓಲೆ ಒಕ್ಕಣೆಯನ್ನು ವಾಚಿಸಿದಾಗ ಬಹಳ ಸಂತೋಷ. ನಾನು ಮದುವೆಯ ಅಧಿಪೂರ್ಣನಾಗ್ತೇನೆ ಅನ್ನುವುದಕ್ಕಿಂತಲೂ ಮದುವೆ ಮಧ್ಯವಾಗಿ ಅಖಂಡವಂತಹ ಸಾಮ್ರಾಜ್ಯ ಏಕಸೂತ್ರದಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯವಾಗ್ತದೆ ಅನ್ನುವಂತಹ ಒಂದು ವಿಶೇಷ ಆ ಆಶೆಯಿಂದಲೇ ಮದುವೆ ಬೇಕು ಅಂತ ಅನ್ನಿಸ್ತದೆ. ಈ ಮದುವೆಯ ಕಾರಣವಾಗಿ ಅಖಂಡವಂತಹ ಸಾಮ್ರಾಜ್ಯದಲ್ಲಿರುವ ರಕ್ಕಸರು ಒಂದು ವಿಧದಲ್ಲಿ ಕಾಯಕಲ್ಪವನ್ನು ಪಡೆದು ಮತ್ತು ಮೇಲ್ಮೆಯನ್ನು ಸಾಧಿಸುವಂತಹ ಅಪೂರ್ವ ಸೌಂದರ್ಯದ ಆ ಸಿದ್ಧಿಗಾಗಿ ಆ ಗುರಿಯನ್ನು ತಲುಪುವುದಕ್ಕಾಗಿ ಅವಕಾಶವಿರುವಾಗ ಮದುವೆಗೆ ಹೋಗುವುದು ಅಂತ ತೀರ್ಮಾನಿಸಿದ್ದೇನೆ. ಯಾರಲ್ಲಿ ಮದುವೆ ದೀಪಣಿ? ನಮಸ್ಕಾರ. ನಮಸ್ಕಾರ. ಇದು ಅವಸರವಾಗಿ ಕೆರೆಸಿದ್ರಲ್ಲ? ಕೆರೆಸಿದ್ದಲ್ಲ, ಮತ್ತೆ ತುದಿ ತುಂಡು ಮಾಡಬೇಕು ನೀನು. ಯಾಕೆ? ಯಾಕೆ ಕೆರೆಸುವುದಲ್ವೋ ಕರೆಸುವುದಲ್ಲ. ಮದುವೆಗೆ ಯಾರ್ದು ಮದುವೆ? ನಮ್ದೇ ಮದುವೆ. ಈ ಸೆಕೆಗೆ ಮದುವೆ ಬೇಡ, ಸ್ವಲ್ಪ ಸಮಯ ಹೋಗಿ ಸೆಕೆಗೆ ಯಾರು ಮದುವೆ ಆಗುವುದಿಲ್ಲ. ಅಲ್ಲ ಪಾಪಿ. ಇಲ್ಲಿ ಪುರೋಹಿತರಲ್ಲಿ
ಎಲ್ಲಿಂದ ಕೇಳಿದ್ರೆ ನಾನು ಏನು ಸಾಯಬೇಕು ಅಂತ ಬೇಡವಾ? ನನಗೊಂದು ಗಳಿಗೆ ಸಮಯ ಬೇಕಲ್ಲ. ಈ ರಾತ್ರಿ ಹಗಲು ಕಾಯಿ ನಾನು ಹೋಗಿಬಿಟ್ಟು 17 ದಿನ ಸುಧಾರಿಸಿಬಿಟ್ಟು ಹೇಳಿಯ ಒಳ್ಳೇದಾಗಲಿ. ನೋಡಿ, ಊರಿಗೆ ನಾನೊಬ್ಬನೇ ಪುರೋಹಿತ ಅಲ್ಲೋ. ರಾತ್ರಿ ಹಗಲು ಕಾರ್ಯಕ್ರಮವೇ ಆಯಿತು. ಆದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಿದ್ರೆ ಮಧ್ಯೆ ಒಂದು ಸ್ನಾನ ಮಾಡಬೇಕಾ ಬೇಡವಾ ನಾವು? ಇವತ್ತು ಮನೆಗೆ ಬಂದು ಕೊಡಪಾನ ಇಟ್ಕೊಂಡು ಬಾವಿ ಕಟ್ಟೆಗೆ ಹೋಗಿ ರಟ್ಟೆಯ ಮೇಲೆ ಕೊಡಪಾನ ಇಟ್ಟು ಬಟ್ಟೆ ಬಿಚ್ಚಿದ್ದೇನೆ ಅಷ್ಟೇ ಮಾರೆ. ಒಂದು ಕಾಗೆ ಬಂದು ಕೊಡಪಾನವನ್ನು ದೂಡಿ ಹಾಕಿದ್ದು ನೀರಿಗೆ ಕರ್ಮ. ಆಮೇಲೆ ಬ್ರಾಹ್ಮಣರು ನಾವು ಸ್ನಾನ ಮಾಡದೆ ಆಗ್ತದ? ಮಾಡಬೇಕಿದ್ರೆ ಕೊಡಪಾನ ಬೇಡವಾ? ಏನು ಮಾಡೋಣ? ಒಂದು ಉಪಾಯ ಮಾಡಿದೆ. ನನ್ನ ಹೆಂಡತಿಯನ್ನ ಕರೆದು, ನೋಡು ಈ ಹಗ್ಗದ ತುದಿಯಲ್ಲಿ ಗಟ್ಟಿ ಹಿಡ್ಕೊ, ಒಂದು ತುದಿಯಲ್ಲಿ ನಾನು ಹಿಡ್ಕೊಂಡು ಬಾವಿಗೆ ಇಳಿತೇನೆ, ಕೊಡಪಾನ ತೆಗೆಯೋಣ ಅಂತ ಇಬ್ಬರು ಸೇರಿ ಶುರು ಮಾಡಿದೆವು. ಅಷ್ಟು ಹೊತ್ತಿಗೆ ನಿಮ್ಮ ಜನ ಬಂದ. ಪುರೋಹಿತರ ಹೆಂಡತಿ ಅಲ್ಲ, ಕಂಡ ಕೂಡಲೇ ಗೌರವದಿಂದ ನಮಸ್ಕಾರಮ್ಮ ಅಂತ ಹೇಳಿದ. ಇವಳಿಗೆ ಹಾಗೆಲ್ಲ ನಮಸ್ಕಾರ ಸಿಕ್ಕುದು ಇಲ್ಲ. ಅಪರೂಪಕ್ಕೆ ಸಿಕ್ಕಿದ್ದನ್ನು ಬಿಡುವುದು ಯಾಕೆ ಅಂತ ಹೇಳಿದಳು. ಮರೆಯರೆ ಹಗ್ಗ ಬಿಟ್ಟು ನಮಸ್ಕಾರ ಅಂತ ಹೇಳಿದಳು. ನಾನು ಸಮಯ ಮತ್ತು ಬಿದ್ದಿರಿ. ಮತ್ತೆ ಏನು ಹಾಯುದು? ಏನು ಮಾಡಿದಿರಿ? ಎದ್ದು ಬಿದ್ದು ಅವಸರಕ್ಕೆ ನೇತಾಡಿಕೊಂಡು ಬಂದು ಬಿಟ್ಟೆ. ನೀವು ಯಾಕೆ ಕರೆಸ್ಕೊಂಡ್ರಿ? ಸ್ವಾಮಿ ಮದುವೆಗಲ್ವ ಕರೆಸಿಕೊಂಡದ್ರಿ? ಮಾಸಿಂಗ ದಾಟಿದ ನಿಮಗೆಲ್ಲ ಈ ಹುಡುಗಿಯರಿಗೆ ರೋಗವಾಗಿ ಹೋಯ್ತಲ್ಲ ಇದು. ಊರಿಂದ ಊರಿಗೆ ಹೋಗ್ತೀರಿ, ಅಲ್ಲಿ ಒಬ್ಬರನ್ನೊಬ್ಬರು ನೋಡ್ತೀರಿ, ನೆಗಾಡ್ತೀರಿ, ಕುಚ್ಚು 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 ಮಾತಾಡ್ತೀರಿ, ಮದುವೆ ಹಾಗೆ ಬಿಡ್ತೀರಿ. ನಿಮಗೆ ಗುರು ಹಿರಿಯರು ಶಾಸ್ತ್ರ ಕ್ರಮ ಯಾವ ಮಣ್ಣಗೆ ಬೇಡಲ್ಲ. ಸ್ವಾಮಿ ಹೋಗಿ ಬಿಡ್ತೇನೆ. ನಾವೆಲ್ಲ ಯಾಕೆ ಹಿರಿಯರು ಇಲ್ಲಿ? ನೀವು ಹೇಳಿದಷ್ಟು ನಾನು ಮುಂದುವರಿಯಲಿಲ್ಲ. ಎಲ್ಲ ಮುಗಿಲಿಲ್ಲ, ಊಟಕ್ಕೆಲ್ಲ ನನ್ನ ಮದುವೆ ಆಗಲಿಲ್ಲ. ನೀವಿದ್ದೆ ನಿಮ್ಮ ಪೌರೋಹಿತ್ಯದಲ್ಲಿ ಮದುವೆ ಆಗಬೇಕು ಅನ್ನೋ ಉದ್ದೇಶದಲ್ಲಿ ನಿಮ್ಮನ್ನೇ ಕಾಯ್ತಾ ಇದೆ. ಆಗಲಿ. ಎಲ್ಲಿಂದ? ಅಯ್ಯೋ ಕರ್ಮವೇ. ಹಾಗಿದ್ರೆ ಯಾವ ಹುಡುಗಿಯೊಂದಿಗೆ ಮದುವೆ? ಮಾಲಿನಿ ಅಂತ ಶೋಣಿತಪುರ ಅಲ್ಲ? ಒಳ್ಳೆ ಮನೆತನ. ಸರಿ, 2 ಮಾತೇ ಇಲ್ಲ. ಕಾರ್ಯಕ್ರಮದಲ್ಲಿ ಅಲ್ಲಿ ಹಾಗಿದ್ರೆ ಅಲ್ಲಿಗೆ ಹೋಗ್ಬೇಕಲ್ಲ? ಹೋಗ್ಬೇಕು. 2 ತಿಪ್ಪಣ ದಪ್ಪಣ ಈಗ 2 ಶಾಲು ಭರ್ತಿ ಉಂಟು ಈ ಕಡೆಯಿಂದ. ಇವರೊಬ್ಬರು ಬಂದ್ರೆ ಎಲ್ಲ ಕಡೆ ಮಾನ್ಯ ಮಾನ್ಯ ಮಾನ್ಯವೇ ಆಯ್ತು ತಿಪ್ಪಣ. ಇದು ಇವನು ನನ್ನ ಕಾಲು ಗಂಟು ಮುರಿಯಿತು. ಕಾಲಿನ ಪ್ರಶ್ನೆ, ಗುಂಡಿಗೆ ಏನು ಸಮಸ್ಯೆ ಇಲ್ಲ. ಎಷ್ಟರವರೆಗೆ ಏನಿಲ್ಲ, ಇನ್ನೊಂದು 75 ವರ್ಷದವರೆಗೆ ಏನು ಆಗ್ಲಿಕ್ಕಿಲ್ಲ ಅನ್ಸುತ್ತೆ. ಸ್ವಾಮಿ ಎಲ್ಲ ಕಡೆಯಲ್ಲಿ ಬೀಳುವುದಿಲ್ಲ. ಅಂದ್ರೆ ಈ ಭೂಗರ್ಭ ಶಾಸ್ತ್ರಜ್ಞರು ಎಲ್ಲಿ ಪರೀಕ್ಷೆ ಮಾಡಿ ತಿಳಿಸಿದ್ರೆ ಅಲ್ಲಿ ಮಾತ್ರ ಬೀಳುದು. ಎಲ್ಲ ಕಡೆ ಬಿದ್ರೆ ಅಲ್ಲಲ್ಲಿ ಎಲ್ಲ ಕೆರೆಯೇ ಆದೀತು. ಸರಿ, ಈ ಸುವರ್ಣ ಗಡ್ಡೆಗೆ ಯಾವ ಗಣೇಶನ ಗಡ್ಡೆಯನ್ನು ಹುಡುಕುದು? ನಾನು ಜೊತೆ ಬೇಡ ಮದುವೆ ಅಂತ ಹೇಳಿದ್ರೆ ಹುಡುಕಿ ಸ್ವಾಮಿ. ಎಲ್ಲಿ ಹುಡುಕುದು? ಯಾರಮ್ಮ ನಿಮ್ಮನ್ನೇ ಕಾಯುತ್ತಿರುವಾಗ ನೀವು ಚಾರ್ಮಾಡಿಯಲ್ಲಿ ಘಾಟಿ ಜಾರಿವಾಗ ಬಿದ್ದ ಬಂಡೆ ಕಲ್ಲು ಉಂಟು, ತಂದು ಹೊತ್ತು ಹಾಕುದು. ಧರ್ಮದವನೇ 80-90 ವಯಸ್ಸಿದ್ದುಡಿಕೆ. ಎಷ್ಟು? 80-90. ಆ ಮುದಕ್ಕೆ ಯಾಕೆ ಇವರೊಂದು ವೃದ್ಧಾಶ್ರಮ ಏನಾದ್ರೂ ಉಂಟಾ? ಬೇರೆ ಸಿಗ್ಲಿಕ್ಕಿಲ್ಲ ಅದಕ್ಕೆ. ಹೇಗಾದ್ರೂ ನೀವು ಒಂದು ಹುಡುಕೋದು, ಹೇಗಾದ್ರೂ ಹುಡುಕೋದು. ಹೇಗೆ ಜೊತೆ ಬೇಡ? ಏನು ಯಾವ ಆಧಾರದಲ್ಲಿ ಹುಡುಕೋದು? ಸ್ವಾಮಿ ಜಾತಕ ಎಲ್ಲ ಇಲ್ಲ ಇವನಿಗೆ. ಮತ್ತೆ ಅದರದ್ದೊಂದು ಕಷ್ಟ ಇಲ್ಲ ನಿಮಗೆ. ಅದೇನು ಮಾಡುದು? ಇವನ ತೂಕವನ್ನು ನೀವು ಬರ್ಕೊಂಡ್ರ ಆದ್ರೆ ಆದಿ. ಇದನ್ನು ಯಾವ ತಕ್ಕಡೆ ತೂಗುವುದಕ್ಕೆ ಅದನ್ನು ಮುರಿದು ಬಿಸಾಡಿ ಬಿಡುದ ಮತ್ತೆ? ಹೌದು. ಹೀಗೆ ಮಾಡೋಣ. ಒಂದು ಅಂದಾಜಿಗೆ ಬರ್ತದೆ 9.5 ಮಣ. ಸಾಕು. ನಿಮ್ಮ ಮದುವೆಗೆ ಬಂದವರಲ್ಲಿ ಯಾರನ್ನಾದ್ರೂ ಒಬ್ಬನ್ನು ನೋಡಿ ಕೊರಳಿಗೆ ಕಟ್ಟಿ ಬಿಡಬೇಕು. ಹಾರಾಟ ಎಲ್ಲ ನಿಲ್ಲಬೇಕು. ಬನ್ನಿ. ಎಲ್ಲಿ ಮುಂದುವರಿತಾ ಇದ್ದೀರಿ? ಒಂದೊಂದು ಕಡೆಗೆ ಆದ್ರೆ ನಾವು ತಲುಪಡಿ ತಲುಪಬೇಕು. ಅಲ್ಲಿಯೇ ತಲುಪಿದ್ದೇವೆ. ಹೌದಾ ಮಾರ್ರೆ? ಹೆಬ್ಬಾಗಿಲು ನೋಡಿ, ತೋರಣದಿಂದ ನಿಮ್ಮನ್ನ ಈ ಕಡೆಗೆ ಬಾ ಬಾ ಅಂತ ಕರೀತಾ ಇದೆ. ಹಾಗಿದ್ರೆ ಮುಂದೆ ಕಾಣೋದು ಇದು ಶೋಣಿತಪುರದ ಅರಮನೆ? ಹೌದು. ಮದುವೆ ಮನೆ ಹಾಗೆ ಕಾಣ್ತದೆ. ಮೇಲಿಂದ ಮೇಲೆ ಕಾಣುತ್ತದೆ. ಎಲ್ಲ ತಳಿರು ತೋರಣಗಳಿಂದ ಶೃಂಗಾರ ಮಾಡಿದ್ದಾರೆ. ಹೌದು. ದೀಪಾಲಂಕಾರಗಳೆಲ್ಲ ಆಗಿದೆ. ಬೊಂಬಾಯಿ ಜೀರಿಗೆ ಲೆಕ್ಕವೇ ಇಲ್ಲ. ತಕ್ಕ ಮಟ್ಟಿಗೆ ಜನರು ಸೇರಿದ್ದಾರೆ. ಇರುವವರೆಲ್ಲ ಒಂದೇ ಕಡೆಯಲ್ಲಿ ಇರ್ತಿದ್ರೆ ಇನ್ನೂ ಹೆಚ್ಚು ಕಾಣುತ್ತಿದ್ದು. ಎಲ್ಲ ಚದುರಿ ಬಿಟ್ಟ ಹಾಗೆ ಆಗಿದೆ. ಆದ್ರೆ ಇದ್ದವರೆಲ್ಲ ಬೆಳಗಿನವರೆಗೆ ಇದ್ದು ಬಿಟ್ಟರೆ ನಮಗೆ ಧಾರಾಳ ಸಾಕು ಇವತ್ತಿನ ಮಟ್ಟಿಗೆ. ಇದ್ದಾರೆ ಸ್ವಾಮಿ, ದೂರದಿಂದ ಬಂದವರು. ದೂರದಿಂದ ಬಂದಂತ ಸುಂದರಾಂಗ ಜಾಣರೇ, ಇವತ್ತು ಒಂದು ದಿನ ಆದ್ರೂ ನಮಗೆ ಬೇಕಾಗಿ ನಿದ್ದೆಗೆಟ್ಟು ಬಿಡಿ ಕುಳಿತುಕೊಳ್ಳಿ. ಹಾಗೆ ಆದ್ರೆ ಸೇರಿದವರೆಲ್ಲ ಅವರಷ್ಟಕ್ಕೆ ಗುಸು ಗುಸು ಮಾತಾಡ್ತಾರೆ, ಕುಡಿತಾರೆ, ತಿಂತಾರೆ. ದಿಬ್ಬಣಿಗರು ಬಂದು ಇಷ್ಟು ಹೊತ್ತಾಯ್ತು ಒಂದು ಕರೆದು ಮಾತಾಡೋ ಗತಿ. ಅಂತಿಂತವರಿಗೆ ನಿಮ್ಮನ್ನು ಕರೀಲಿಕ್ಕಾಗ್ತದೆ. ಕ್ಷೋತ್ರಿಯ ಬ್ರಾಹ್ಮಣರು ಮಡಿ ಮೈಲಿಗೆ ಒಪ್ಪತ್ತು ಆಚಾರ ವಿಚಾರದಲ್ಲಿ ನಿಮಗೆ ಸಮಾನವಾದಂತಹ ಬ್ರಾಹ್ಮಣರೇ ಬೇಕು. ಮಡಿ ಮೈಲಿಗೆ ಹೆಚ್ಚಾದ್ರೂ ಹೀಗೆ ಮೂಸುವವರಿಲ್ಲ. ಬಂದಾರು 4ರಲ್ಲಿ ರಜೆ ಉಂಟು ಅವನಿಗೆ ಬರ್ಲಿಕ್ಕೆ. ಇಲ್ಲಿಗೆ ದಿಬ್ಬಣಿಗರೆಲ್ಲವರಿಗೆ ಹೊಂದಿಸಿಕೊಂಡಿದ್ದೇವೆ. ಸನ್ನಿಧಿಯಲ್ಲಿ ತಾವು ಹೀಗೆ ಆಗಮಿಸ್ಬೇಕು. ನೀವೆಲ್ಲಲ್ಲೇ ಕೊಲ್ಪಿ 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 ಎಲ್ಲ ಕೊಲ್ಪಿ.
ಒಳಿತು ಕಲ್ಲಿಂದದು ನಾನು ಹೌದು. ನಿಮ್ಮೂರಿನಿಂದ ನಮ್ಮೂರಿಗೆ ಬರುವುದಕ್ಕೆ ಮಾರ್ಗ ಬಹಳಷ್ಟು ದೂರ ಇದೆ. ಎಲ್ಲಿ ಪ್ರಯೋಜನ ಇಲ್ಲ. ಆಯಸ್ಸಾಗಿರಬಹುದು. ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಏನ್ ಬೇಕಾದ್ರೆ ವ್ಯವಸ್ಥೆ ಉಂಟು. ಅದೆಲ್ಲ ಅಗತ್ಯವಿಲ್ಲ, ನಾವು ಬರುವಾಗ್ಲೇ ಕುಡಿದು ಬರ್ತೇವೆ. ಹಾಗಿದ್ರೆ ಎಲ್ಲ ವ್ಯವಸ್ಥೆ ಆಗಿದೆ ಅಂತ ಆಯ್ತು. ಅಲ್ಲ, ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೇನೆ ನನ್ನ ಮಗಳ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ. ಆದ್ರೆ ಬರಬೇಕಾದಂತ ನಮ್ಮ ಕುಲಪುರೋಹಿತರ ಸಮಯಕ್ಕೆ ಸರಿಯಾಗಿ ಬರುವುದಕ್ಕಾಗುವುದಿಲ್ಲ ಅಂತ ಹೇಳಿ ಕಳುಹಿದ್ರು. ಆ ಬಗ್ಗೆ ಯೋಚನೆ ಮಾಡುವುದು ನಾನೀಗ. ಅಮ್ಮ ಯೋಚಿಸಲೇಬಾರದು. ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುವುದಕ್ಕಾಗಿ ನಾವೇ ಪುರೋಹಿತರನ್ನು ಕರ್ಕೊಂಡು ಬಂದಿದ್ದೇವೆ. ಹೌದೇ? ವೇದಾಂಗ ಪಾರಂಗತ ಬೋಲೆ ಭಟ್ರು ಅಂತ ಹೆಸರು. ಮಾತಾಡಿ. ವಂದಿಸಿಕೊಂಡಿದ್ದೇನೆ. ಹೇಳಮ್ಮ, ಒಳ್ಳೇದಾಗಲಿ. ನೀವು ಪುರೋಹಿತ್ರ? ಅಲ್ಲ, ಕರಡಿಯ ಮಗ. ಎಂತ ಅವಸ್ಥೆ, ನನ್ನನ್ನು ಕಂಡವರೆಲ್ಲ ಕೇಳೋದಲ್ಲ ಮಾರಾಯ, ಇವರು ಪುರೋಹಿತ ಅಲ್ಲ. ಅವರ ತಪ್ಪು ಅಲ್ಲ, ಪರಿಚಯ ಸಿಕ್ಕುವುದಿಲ್ಲ. ದೇಹಕ್ಕಿಂತ ದೊಡ್ಡದೊಂದು ಮುಂಡಾಸು, ಒಂದು ಮುರುಕು ಕುರುಚಲು ಗಡ್ಡ, ಮುರುಕು ಕಚ್ಚೆ. ಓಬಿರಾಯನ ಕಾಲದ ಸಂಪ್ರದಾಯ ನಮ್ಮದು ಬಿಡಬಾರದು ಅಂತ ಹೇಳ್ತಾರೆ. ಏನು ಸಾಯುದು ನಾವು? ಹಾಗಲ್ಲ ಪುರೋಹಿತ್ರಿ, ನಿಮ್ಮ ಮುಖ ನಮ್ಮ ಊರಿಗೆ ಹೊಸತಲ್ಲ, ಹಾಗಾಗಿ ವಿಚಾರಣೆ ಮಾಡಿ. ತೊಂದ್ರಿಲ್ಲ, ಬೇಸರ ಇಲ್ಲ ನಮಗೆಲ್ಲ. ಮತ್ತೇನಲ್ಲ, ನಮ್ಮ ಕುಲಪುರೋಹಿತರು ಸಮಯಕ್ಕೆ ಸರಿಯಾಗಿ ಮದುವೆ ಮಾಡಿಕೊಡುವುದಕ್ಕೆ ಬರುವುದಕ್ಕಾಗುವುದಿಲ್ಲ ಅಂತ ಹೇಳಿದ್ರು. ಆದ್ದರಿಂದ ನನ್ನ ಮಗಳ ಮದುವೆಯೊಂದು ನಿಮ್ಮ ಮುಖದಲ್ಲಿ ಆಗ್ಬೇಕು ಈ ದಿನ. ಮಾವಿನಕಾಯಿಯ ಗೊರಟಿನ ಆಗುಂಟು, ಚಪ್ಪರೆಯಲ್ಲಿ ಆಗುತ್ತೀರಿ, ಮದುವೆ ಮಂಟಪದಲ್ಲಿ ಜನರು ಕುಳಿತುಕೊಳ್ಳುವುದೆಲ್ಲಿ. ಹಾಗಲ್ಲ ಪುರೋಹಿತ್ರಿ, ನಿಮ್ಮ ಮುಖ್ಯವಾಗಿ ಈ ಕಾರ್ಯಕ್ರಮ ಈಡೇರ್ಬೇಕು. ಆಗ ಮಾಡೋಣ. ನಾವು ಪುರೋಹಿತರು ಅದಕ್ಕಂತಲೇ ಇರೋದು ನೋಡಿ. ಅದ ನಮ್ಮ ರಾಯರಲ್ಲಿ ಒಂದು ಮಾತು ಕೇಳಿ ಅವಸರಕ್ಕೆ ಬಂದೇ ಬಿಟ್ಟಿದ್ದಾರೆ. ನಮ್ಮನ್ನೆಲ್ಲ ಕಟ್ಟಿಕೊಂಡು ಬಂದೇ ಬಿಟ್ಟುದಲ್ಲ. ಹುಡುಗಿ ನೋಡಿದ್ದೀರಾ ಮೊದಲು? ತಾಯಿಯ ವಿಶ್ವಾಸದಲ್ಲೇ ಬಂದದಲ್ವ ಸ್ವಾಮಿ? ಅಯ್ಯೋ ಶಿವನೇ, ಈ ವಿಶ್ವಾಸದ ಮೇಲೆ ಹುಡುಗಿಯನ್ನು ನೋಡದೆ ಮದುವೆಯಾಗಿ ಎಷ್ಟೋ ಜನ ಕೆಟ್ಟವರುಂಟು ಮೊದಲು. ನಿಮಗೆ ಹಾಗಾಗಿದೆ. ಅವಳದ್ದು ಎಲ್ಲ ಸರಿ ಉಂಟಯ್ಯ. ಅದಲ್ಲ, ನಿಮ್ಮ ಪೌರೋಹಿತ್ಯದಲ್ಲಿ ಹಾಗಾಗಿದೆ. ಉಂಟು. ಇವ ನೋಡದೆ ತಾಳಿ ಬಿಗಿದು ಮತ್ತೆ ಕರೆದುಕೊಂಡು ಬರುವಾಗ ಹಿಂದೆ ತಿರುಗಿ ನೋಡುವಾಗಲೇ ಗೊತ್ತಾಗೋದು. ಅದೇ ಹೇಗೆ? ಅದು ಬರುವುದು ಹೀಗೆ, ಕೊಳ್ಳಿ ಲಕ್ಕಡ ಪಕ್ಕಡ ಎರ್ಕು ಎರ್ಕು ಸುಳ್ಳು ಹೇಳಿ ನೋಟು ಕಾಲಿನದನ್ನು ಕಟ್ಟಿ ಬಿಟ್ಟಾರೆ ಎಷ್ಟೋ ಕಡೆ. ಸ್ವಾಮಿ, ಮತ್ತೆ ನೀವಿದ್ದು ನನಗೆ ಅಂತಹ ಸ್ಥಿತಿ ಬರಬಾರದು. ಅದೇ ನೀವಿದ್ದು ಹಾಗಾದ್ರೆ ಪುರೋಹಿತ ಸಹಿತ ಅಂತ ಅಪರಾಧ ಬರ್ತದೆ. ಮೊದಲು ಮತ್ತೆ ಸಹಿತ, ಆಮೇಲೆ ಪುರೋಹಿತ ಸಹಿತ ಅಂತ. ನಿಮಗೆ ನೋಡ್ಬೇಕಾ? ನೋಡ್ಬೇಕು. ವ್ಯವಸ್ಥೆ ಮಾಡ್ತೇನೆ ನಿಲ್ಲಿ. ಅಮ್ಮ, ನಮ್ಮ ರಾಯರಿಗೆ ಒಮ್ಮೆ ಹುಡುಗಿ ನೋಡ್ಬೇಕಂತೆ. ಹುಡುಗಿ ನೋಡುವುದೊಂದು ಸಂಪ್ರದಾಯ ಇದೆಯಲ್ಲ ಪುರೋಹಿತ್ರಿ? ಶೃಂಗಾರ ಆಗಿದೆಯಾ? ಸಿದ್ಧಳಾಗಿದ್ದಾಳೆ. ಬಾರ್ಲಿ ಹಾಗಾದ್ರೆ, ಬಾರ್ಲಿ 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 ಬಾರ್ಲಿ. ಬೇಯಿಸಿ ಮುಕ್ಲಿಕ್ಕೆ ನಿಮಗೆ ಜ್ವರ ಬಂದಿದ? ಅಲ್ಲ ಅಲ್ಲ, ಹುಡುಗಿ ಬರ್ಲಿಕ್ಕೆ ಹೇಳಿದ್ದು, ಮತ್ತೆ ಬರ್ತಾಳೆ ಅವಳು. ಮದುಮಗಳು ಶೃಂಗಾರಾಗಿ ಮಂಟಪಕ್ಕೆ ಬಂದಳು. ಚೆನ್ನಾಗಿ ನೋಡಿ ಅಯ್ಯ, ಮನಸ್ಸಿದ್ರೆ ಮಾತ್ರ ಒಪ್ಪಿ, ಇಲ್ಲದಿದ್ರೆ ಬಾಸಿಂಗಲ್ ಒಂದು ಕಟ್ಟಿದ್ದು, ಅದನ್ನು ಕಣಚಿ ಬಿಸಾಡಿ ನಾವು ಹೋಗಿ ಬಿಡೋಣ. ನಮಗೇನು ಊರು ಊರುಟಾಗ್ಯದ? ಇವಳಲ್ಲದಿದ್ರೆ ಇವಳ ತಾಯಿ ಇನ್ನೊಬ್ಬಳು ನಾಳೆ. ಸ್ವಾಮಿ, ನೀವು ಅಷ್ಟು ಮುಂದುವರಿಬೇಕು, ನಾನಿನ್ನು ನೋಡ್ಲಿಲ್ಲ ಅಲ್ಲ. ಅಂದ್ರೆ ಇವಳು ಒಪ್ಪಿಗೆ ಆಗದಿದ್ರೆ ರೂಪದಲ್ಲಿ ಇವಳಿಂದ ತಾಯಿ ಸಮಾನ ನಾಳೆ ಬೇರೆ ಆಗಬಹುದಲ್ಲ. ಅದು ಹೌದು ಸ್ವಾಮಿ, ನಾನು ನೋಡ್ತೇನೆ. ನೋಡಿ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಒಪ್ಪಿ, ಎಷ್ಟು ಹುಡುಕುದು ಇನ್ನು ಕರ್ಮ. ಸ್ವಾಮಿ, ನಿಮ್ಮನ್ನೇ ಕಳೆದುಕೊಂಡು ಪಾತಾಳದ ಮೂಲೆ ಮೂಲೆಯನ್ನು ಶೋಧಿಸಿದೆ. ರಾತ್ರಿ ಹಗಲು ಹುಡುಕಿದ್ದು ಕರ್ಮ. ಅನುರೂಪಣ ಅಂತಹ ಕುಲವಧೆಯಲ್ಲಿ ಅದೇ ಕಂಡದ್ದೆಲ್ಲ ಮಾದಕ ಸೌಂದರ್ಯದ ಒಪ್ಪುವಂತಹ ಹುಡುಗಿಯರು. ರಕ್ಕಸರಲ್ಲಿ ಕರ್ಮ. ಮತ್ತೆ ಹೌದು, ಎಲ್ಲಿಯೂ ನಮಗಾಗುವಂತಹ ಮದುವೆ ಇವಳನ್ನು ಕಂಡಾಗ ಅಪೂರ್ವ ಸಂಸ್ಕೃತಿಯಾದಂತಹ ಕನೆ ಅಂತ ಅನಿಸ್ತು. ಹೌದಾ? ಮಲ್ಲಿಗೆ ಎಲ್ಲರಿಂದ ಒಪ್ಪುವಂತಹ ಕಟಿಕಂಬಕ ನಿಡಿದರೆ ನಿತಂಬದಲ್ಲಿ ಹೋರಾಡುವ ರೀತಿ, ಪ್ರಣಯ ಸೋಪಾನದ ತರದಲ್ಲಿ ಕೆಳಗಿಳಿದು ಇನ್ನೂ ಮುಂದೆ ಸರಿತದ ಅಂತ ಅನ್ನುವಂತಹ ಹಾಗೆ ಪೂರ್ಣ ಚಂದ್ರಕಳೆಯಿಂದ ಒಪ್ಪುವಂತಹ ಮುಖ, ಹತ್ತಿನ ಜೊತೆ ಸಂಚಾರ ಆಗುವ ಕಣ್ಣಾಲಿಗಳು, ಕಮನೀಯವಂತ ದಾಂಪತ್ಯದ ಕಥೆಯನ್ನೇ ಹೇಳ್ತದಂತ ಕಣ್ಣಿನ ಕೆಳಗಿರುವಂತಹ ರೇಖಾ ವಿನ್ಯಾಸ ನನ್ನದ ಅವಳದ್ದು ಮುಟ್ಲಿಕ್ಕೆ ಆಗ್ತದೆ. ಈಗಲೇ ಮುಟ್ಟಬಾರ್ದು. ಹೌದು, ಮೂಗಿನ ಕೆಳಗಿರುವಂತಹ ಕೋನ ವ್ಯತ್ಯಾಸ, ಸರಿ. ಕನ್ನಡಿ ಕೆನ್ನೆ ಗುಳು ವ್ಯತ್ಯಾಸ ಪೂರ್ತಿ ಹೊಂದಿಸಿದಾಗ ಸರಿ ಒಂದು ರೇಖಾಗಣಿತ ಸ್ಫುಟದಲ್ಲಿ ಸಿಂಗಾರ ಸಾರವನ್ನೇ ಉಳಿಸುವ ಹಾಕೊಳ್ಳಿ. ಅಮ್ಮ, ನಮ್ಮ ರಾಯರಿಗೆ ಸಂಪೂರ್ಣ ಒಪ್ಪಿಗೆ ಅಂತ ನಿಮಗೆ ಮೊದಲೇ ಮನಸ್ಸುಂಟು. ಹಾಗಾಗಿ ದೂತನ ಮುಖೇನ ಓಲೆ ಕಳುಹಿದ್ದಲ್ಲ ಪುರೋಹಿತ್ರಿ? ಮುಂದುವರ್ಸೋಣಮ್ಮ. ಇಲ್ಲ, ಯಾಕಿಲ್ಲ? ನನಗೆ ಈಗ ಒಂದು ಸಂಶಯ ಬಂತು ಪುರೋಹಿತ್ರಿ. ಏನಮ್ಮ? ಇಷ್ಟೆಲ್ಲ ಮದುವೆ ವ್ಯವಸ್ಥೆ ಮಾಡಿಕೊಂಡಿದ್ದೇನೆ ನನ್ನ ಮಗಳ ಬಗ್ಗೆ, ಆದ್ರೆ ಅವಳಲ್ಲಿ ಒಂದು ಅಭಿಪ್ರಾಯ ಕೇಳುವುದನ್ನೇ ಮರೆತು ಬಿಟ್ಟಿದ್ದೇನೆ ಪುರೋಹಿತ್ರಿ. ಅಯ್ಯೋ ಶಿವನೇ, ಇಷ್ಟು ವಯಸ್ಸಾಗಿ ಮುಖ್ಯ ವಿಷಯವನ್ನು ಬಿಟ್ಟು ಬಿಟ್ಟಿದ್ದೀರಾ? ಹಾಗನ್ನಿಸಿತ್ತು ಈಗ ನನಗೆ. ಮರವೇ, ವಯಸ್ಸಾಗುವಾಗ ಹೀಗೆ ಅದು ಪ್ರಾಯದ ದೋಷ. ನನಗೂ ಈಗೀಗ ಒಮ್ಮೆ ಹಿಂದೆ ಮುಂದೆ ಆಗೋದು ಕರ್ಮ. ಆದ್ರೆ ನಾನು ಮಾತು ಕೇಳ್ಬೇಕು. ಕೇಳಿ. ಹೇಳು ಮಗ, ಒಳ್ಳೇದಾಗಲಿ. ಇದು ನಿನಗೆ ಆದೀತ ಮಗ? ಬೆಲ್ಲನಷ್ಟು ಮತ್ತೆಂತದ ಕರ್ಮವೇ. ಹುಡುಗಿ ನನ್ನಲ್ಲಿ ತಮಾಷೆ ಆಗ್ತದೆಲ್ಲ. ನಿನಗೆ ನೋಡಿದ ಹುಡುಗ ಆದೀತ ಅಂದೆ. ಹುಡುಗ ಆದೀತ? ಹುಡುಗ ಯಾರು ಪುರೋಹಿತರ? ಕಂಡ್ರೆ ಕುಸ್ತಿ ಬಾಳೆಗೊನಿಗೆ ಬಾಂಗ ಎಟುಕಿದ ಹಾಗೆ ಎಟುಕ್ತಾನೆ. ಎಲ್ಲಿಗೆ?
ಅವಳು ಕೇಳಿದ್ದು ಮದುವೆ ಆಗುವ ಹುಡುಗ ಯಾರು ಅಂತ, ಪಟ್ಟೆ ಒಗೆಯುವ ಹುಡುಗ ಯಾರು ಅಂತ ಕೇಳಿದಲ್ಲ. ಓ ಪುರೋಹಿತರ ಹಾ. ತೋರ್ಸ್ಲಿಕ್ಕೆ ಎದ್ದದ್ದು. ಇಷ್ಟು ಮಾಡುವ ನನಗೆ ತೋರಿಸ್ಲಿಕ್ಕೆ ಆಗುದಿಲ್ಲ. ಹೌದು, ಹುಡುಗ ಅಲ್ಲಿ ಮಗ ಸ್ವಲ್ಪ ಹೀಗೆ ಬಲಕ್ಕೆ ತಿರುಗು 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 ನೋಡು. ಹೇಗೆ ಹೇಗೆ ಅಮ್ಮನಿಗೆ ಆದ್ರೆ ನನಗೂ ಆದಿ ಶತಕುಟ್ಟಿ ಬದನೆ ಕರ್ಮವೇ. ಅಮ್ಮ ಹೇಗೆ ನಿಮಗೆ ಆದಿತ್ತು ಹುಡುಗ? ಪುರೋಹಿತ್ರಿ, ಓ, ನನ್ನ ಮಗಳ ಮಾತಿನ ತಾತ್ಪರ್ಯ ಹಾಗಲ್ಲ. ಹಾಗಂದಳಪ್ಪ ಅವಳು, ನನಗೇನು ಗೊತ್ತು ನಿಮ್ಮ ತಾಯಿ ಅಮ್ಮನ ಅಭಿಪ್ರಾಯಕ್ಕೆ ನನ್ನ ಅಭ್ಯಂತರ ಇಲ್ಲ ಅಂದ ಅರ್ಥ. ಮೂಲಿನಂತೆ ಸೀರೆ, ತಾಯಿಯಂತೆ ಮಗಳು. ಸಂಪ್ರದಾಯ ಮೀರುವಳಲ್ಲ ನನ್ನ ಮಗಳು. ಬೇಕು ಹೀಗೆ. ಹಾಗಾದ್ರೆ ಏನು ಮಾಡಿ ತಡೆ ಇಲ್ಲ. ಹೌದು. ಮುಂದುವರ್ಸೋಣವ. ಬಂತಲ್ಲ ಮುಹೂರ್ತ ಬಂತಲ್ಲ. ಮುಹೂರ್ತವೇ ಮತ್ತೆ ಅದು ಗಂಡು ಹೊರಗೆ ಹೆಣ್ಣು ಒಳಗೆ, ಗಂಡು ಹೊರಗೆ ಹೆಣ್ಣು ಒಳಗೆ. ದರ್ಶನ ಮಾಡಿ ಕೊಡಪ್ಪ, ಕೊಡು ಇಲ್ಲಿ ಕೊಡು. ಯಾರು ಸ್ವಾಮಿ? ಅದು ನನ್ನ ಶಿಷ್ಯಾಧಮ. ಎಲ್ಲ ಕಡೆಯಲ್ಲಿ ಚಿತ್ತರಿದ್ದಾರೆ. ಅಯ್ಯೋ ದೇವರೇ, ಒಬ್ಬಿಬ್ರ 16 ಮಂದಿ. ಈಗ ಸದ್ಯಕ್ಕೆ 3 ಮಂದಿ ಇದ್ದಾರೆ, ಒಬ್ಬರನ್ನು ಓಡಿಸಿದ್ದಾರೆ ಇವರು. ಎರಡು ಉಪಕುಲವತಿಗಳ ಹಾಗೆ. ಸುಲಭ ಅದು ಭಗವತಿ ಆಗ್ಲಿಕ್ಕೆ. ಹಾ. ಇದು ಮೊದಲು ಹುಡುಗಿ ಹಾಕೋದು. ಹಾ. ಹುಡುಗಿ ಹಾಕ್ಬೇಕಿದ್ರೆ ಹುಡುಗ ಸ್ವಲ್ಪ ತಲೆ ತಗ್ಗಿಸ್ಬೇಕಾಗ್ತದೆ. ಸ್ವಾಮಿ, ನಿಮ್ಮ ಶಿಷ್ಯನಾಗಿ ಒಂದು ಊರಿನ ಅರಸನಾಗಿ ಹೌದು. ಈ ಊರಿನಲ್ಲಿ ಬಂದು ನಾನು ತಲೆ ತಗ್ಗಿಸುವ ನಿಮಗೆ ಕೊರತೆ ಇಲ್ಲ. ಮರ್ಯಾದೆಗೂ ಖರ್ಚಾಗ್ತದೆ ಅಂತ ನೀವು ಮತ್ತೆ? ನಿಮಗಂತಲ್ಲ, ಈ ಮೀಸೆ ಹೊತ್ತ ಪ್ರತಿಯೊಬ್ಬ ಗಂಡಸರಿಗೂ ಒಂದು ಕೋಡು ಇರ್ತದೆ. ಹಾ. ನಾವು ಯಾವತ್ತೂ ಯಾರಿಗೂ ತಗ್ಗುವವರಲ್ಲ, ಬಗ್ಗುವವರಲ್ಲ. ಮೀಸೆ ಹೊತ್ತ ಗಂಡಸರಿಗೆ ಮರ್ಯಾದೆ ಇವರ ಮರ್ಯಾದೆಗೆ ಬಿಸಿ ಬೂದಿ ಹಾಕಿತ್ತು ಇಷ್ಟು. ನಾನು ಒಂದು ಹೇಳಬೇಕು ನಿಮಗೆ, ಎಷ್ಟೇ ಗಟ್ಟಿಗ ಗಂಡಸಾಗ್ಲಿ ಹಾ. ಒಂದು ಸಲ ಮದುವೆ ಮಂಟಪದಲ್ಲಿ ಹೆಣ್ಣಿಗೆ ತಲೆ ತಗ್ಗಿಸಲೇಬೇಕು. ಹಾ. ಒಂದು ಸಲ ತಲೆ ತಗ್ಗಿಸಿದರೆ ಸಾಕು. ಸರಿ. ಮತ್ತೆ ಸಾಯುವವರೆಗೆ ತಲೆ ಎತ್ತಲಿಕ್ಕಿಲ್ಲವ. ಸ್ವಾಮಿ, ನಿಮ್ಮ ಸ್ವಾನುಭವ ಇದೆ. ಪ್ರತಿಯೊಬ್ಬರು ಹೀಗೆ ಇರಬೇಕು ಅಂತ ಹಿರಿಯರು ಮಾಡಿ ಹಾಕಿದ ಕ್ರಮಗಳು. ಅದಕ್ಕೆ ಸರಿಯಾದ ಆಧಾರ ಉಂಟು. ಹೇಳಿ. ನೋಡಿ, ಬಾಗಿದ ಒಂದು ಬಿದಿರು ಸಹ ದೇವರನ್ನು ಹೊರುವ ಪಲ್ಲಕ್ಕಿಗೆ ಉಪಯೋಗ ಆಗ್ತದೆ, ಹೌದಾ? ಸರಿ. ನಿಟ್ಟಗಿದ್ದ ಬಿದಿರು ಹೆಣ ಹೊರುವ ಚಟ್ಟಕ್ಕೆ ಆಗುದ ಕೊಳ್ಳಿ. ಅದು ಹೌದು. ಆದ್ರಿಂದ ಪ್ರತಿಯೊಬ್ಬರು ಜೀವನದಲ್ಲಿ ಸದಾ ಬಾಗುತ್ತಿರಬೇಕು ಅನ್ನುವುದಕ್ಕೆ ಹಿರಿಯರು ಮಾಡಿ ಹಾಕಿದ ಸತ್ಸಂಪ್ರದಾಯ ಇದು. ಓ, ನಿಮಗೆ ಕೊರತೆ ಆಗ್ತದೆ ಮರ್ಯಾದೆಗೆ ಅಂತ ಆದ್ರೆ ಹಾ. ತಲೆ ತಗ್ಗಿಸಲೇಬೇಕು ಅಂತಿಲ್ಲ. ಸರಿ. ಅಲ್ಲಿಗೆ ಸ್ವಲ್ಪ ಜಗ್ಗಿದ್ರು ಆಗ್ತದೆ. ಹೀಗೆ ಸ್ವಾಮಿ, ನಾವು ದೇವರ ಕೊನೆಗೆ ಬಾಗಿ ಹೋಗುದು. ಅಂತಹ ಭಾವನೆ ಇದ್ರೆ ಎಲ್ಲ ಸರಿ ಆಗುತ್ತೆ. ಹಾಗೆ. ನೀನು ಮೊದಲು ಹಾಕು ಮಗ, ಆಮೇಲೆ ಅವ್ರು ಹಾಕ್ತಾರೆ. ಓನಗದವರು ಊಡಿ ನೋಡೋಣ ಈಗ. ಹಾಗೆ ತದೇವಲಕಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ದೈವಾಬಲ ವಿದ್ಯಾಬಲಂ ತದೇವ. ಲಕ್ಷ್ಮೀಪತಿ ಅಂಗಡಿಗೆ ಹೋಗಿ 3 ಸೇರು ಕುರ್ಲಾಡಿ ತಂದು ಚರ್ಮುರಿ ಮಾಡಿ ಹೆಣದಿಗಡೆ ಬಿರಿ ಮಾಡಿ ತಾನ ಪದದಿಂದ ಪುರೋಹಿತರೆ, ಅದೆಂತ ಮಾಂಗಲ್ಯ ಸಂತೆದನ ನನ್ನ ಜೀವನ ಎತ್ತು ದಿನ. ನೀನು ಅಪ್ಪನ ಹೆಣದ ಕಟ್ಟ ಮಗನ ಕರ್ಮವೇ. ಮತ್ತೆಂತ ಹೇಳಿದದು? ಮಾಂಗಲ್ಯ ಸಂತೆಯಿಂದ ತಾರದಿದ್ರೆ ಏನು ದಾರಿದ್ರ್ಯ ಹಿಡಿದಿದೆ ಅವರಿಗೆ. ಅದು ಅದು ಮಂತ್ರ. ಮಂತ್ರ. ಮಾಂಗಲ್ಯಂ ತಂತು ನಾನೇನ ಮಮ ಜೀವ. ನಿಮಗೆ ಯಾವಾಗ ಅರ್ಥ ಆಗಲಿಕ್ಕೆ ಅದು? ಅವರ ಹೊಸ ಜೀವನ, ದಾಂಪತ್ಯ ಜೀವನ ಈಗ ಆರಂಭ ಆಯಿತು. ಆಯುಷ್ಯದ ಕೊನೆಯವರೆಗೆ ಇರ್ತದೆ. ನಿನ್ನದು ಆಯ್ತು, ಮುಗೀತು. ಈ ತಿಂಗಳು 25ನೇ ದಿನಾಂಕಕ್ಕೆ ನಿನ್ನ ಆಯುಷ್ಯ ಪೂರ್ತಿ ಇಲ್ಲಿ ನೀರು ಮುಗೀತದೆ. ಮತ್ತೆ ಮಳೆಗಾಲದಲ್ಲಿ ಮೂರ್ತಿ ಕಟ್ಟಿ ಮೂಲೆಯಲ್ಲಿ ಬೀಳ್ಬೇಕಷ್ಟೇ ಕರ್ಮವೇ. ಹೌದು. ಹೇಗುಂಡು ಎಲ್ಲಿಗೆ ಮಗ? ಪುರೋಹಿತರೆ, ಓ, ಆ ಚರ್ಮುರಿ ಕೊಡಿ ಪುರೋಹಿತರೆ. ಕೋಣನಿಗೆ ಹುಟ್ಟಿದವನೇ ಮುಕ್ಲಿಕ್ಕೆ ಬದುಕುವುದ ಮಗ. ಮತ್ತೆ ಮಂತ್ರ, ಮಂತ್ರ ಸಂಸ್ಕೃತ. ಹೌದಾ? ನಿಮಗೆ ಅರ್ಥ ಆಗ್ಲಿಕ್ಕಿಲ್ಲ ಅದು. ಹಾ. ಹೀಗೂ ಉಂಟದರಲ್ಲಿ. ಹೀಗೂ ಉಂಟಾ? ಮತ್ತೆ ಹೀಗೂ ಉಂಟೆ. ಇನ್ನು ಅವನ ಮಗ ಅದು ನೀನು. ಅವನ ಸಾಯುವಾಗ ಭರ್ತಿ ಮಾಡ್ಲಿಕ್ಕೆ. ಅಮ್ಮ ಪುರೋಹಿತ್ರಿ, ಏನು ಯಾರು ಹೇಳುವುದಿಲ್ಲ ನೋಡಿ. ಅಲ್ಲ, ಹೇಳುವುದಾದ್ರೂ ಎಲ್ಲಿಗೆ? ಯಾರ ಕೈಯಲ್ಲಿ ಏನೂ ಇಲ್ಲ, ಮತ್ತೆ ಎಲ್ಲಿಗೆ ಹೇಳುವುದು? ಇವರೊಬ್ರು ನಿದ್ದೆ ಮಾಡಿದ್ದಾರೆ, ಮನೆಯಲ್ಲಿ ಇರುವೆ ಬಂದಿದೆ ಕಾಣ್ತದೆ ಇವರಿಗೆ. ಪುರೋಹಿತ್ರಿ, ಓ, ಮದುವೆಗೆ ಬಂದದ್ದು ನೋಡುವುದಕ್ಕೆ ನೋಡುತ್ತಾ ಕುಳಿತಿದ್ದಾರೆ, ತಪ್ಪದು. ನೋಡುತ್ತಾ ಇದ್ರು ಆದ್ರೂ ಆದೀತಲ್ಲ. ಹೀಗೆ ಬಂದ್ರೆ ನಾವು ಯಾಕೆ ಬೇಕಾಗಿ ಹೊಡಚಾಡುವುದು ಇಲ್ಲಿ? ಆಯ್ತು, ನೋಡುತ್ತಾ ನೋಡುತ್ತಾ ಕಡೆಗೆ ಊಟಕ್ಕಾಗುವ ಗಟ್ಟಿ ಪಾಯಸ ಹುಟ್ಟಿಕೊಂಡು ಹೋಗ್ಲಿಕ್ಕೆ ಬಂದವರ ಉಡುಗೊರೆ ಕ್ರಮ ಇಲ್ಲ. ಅವ್ರು ಎದ್ದು ಬಂದಿಲ್ಲ ಅಂತ ಹೇಳುವುದ ನೀವು? ಹೌದು. ಅವ್ರು ಎದ್ದು ಬರುವುದಿಲ್ಲ ಪುರೋಹಿತ್ರಿ. ಯಾಕಿಲ್ಲ? ಕಾರಣ ಇದೆ. ನಾವು ಲೇಖನ ಕೊಡುವಾಗ ಒಂದು ಸೂಚನೆ ಕೊಟ್ಟಿದ್ದೇವೆ. ಏನು ಅಂತಮ್ಮ? ಆಶೀರ್ವಾದವೇ ಉಡುಗೊರೆ. ಮತ್ತೆ ಎಲ್ಲಿಗೆ ಜನ ಆಗುದು ಅಂತ ಬೇಕಲ್ಲ. ಮನೆಯಿಂದಲೇ 2 ಕೈ ಎತ್ತಿ ಬಿಡುವುದು, ದೇವರು ಒಳ್ಳೇದು ಮಾಡ್ಲಿ ಅಂತ. ಅವರಿಗೆ ಒಳ್ಳೆ ಲಾಭ ಉಂಟು, ವಸ್ತು ಉಳಿಯಿತು, ಸಮಯವೂ ಉಳಿಯಿತು. ಪುರೋಹಿತ್ರಿ, ಒಂದು ಉಡುಗೊರೆ ಕ್ರಮ.
ನೋಡಿ ಆದ್ರೂ ಸಭೆಯ ಹಿಂದಿನಿಂದ ಏನೋ ನಿಮ್ಮನ್ನೇ ನೋಡಿಕೊಂಡು ಗುಸುಗುಸು ಮಾತಾಡುವುದು. ನಮ್ಮನ್ನು ನೋಡಿದವರಿಗೆ ಒಂದು ಗುಸುಗುಸು ಏನೋ ಹೇಳೋಣ ಅಂತ ಆಗ್ತದೆ. ಮನೆಯಿಂದ ಬಂದಿದ್ದಾರೆ ಒಟ್ಟು, ಯಾಕೆ ಬಂದಿದ್ದಾರೆ ಗೊತ್ತಿಲ್ಲ. ಇಲ್ಲಿ ನಾವು ಮಲಗಲಿಕ್ಕೆ ಬಿಡುವುದಿಲ್ಲ, ಗುಸುಗುಸು ಮಾಡುತ್ತಲೇ ಇರಲಿ, ನಾವು ಮುಂದುವರಿಸುವ. ಪುರೋಹಿತ್ರಿ, ಆ ಗುಸುಗುಸು ಮಾತಿನಲ್ಲಿಯೂ ವಿಶೇಷತೆ ಇದೆ. ಏನಮ್ಮ? ಇಂತಹ ಒಂದು ವಿಶೇಷವಾದಂತಹ ಮದುವೆಯಲ್ಲಿ ಹಾ. ಮದುಮಕ್ಕಳಿಗೆ ಪಾರಿತೋಷಕ ರೂಪದಲ್ಲಿ ಉಡುಗೊರೆಯಾಗಿ ಬ್ರಾಹ್ಮಣರ ಕೈಯಿಂದ ಏನಾದ್ರೂ ಒಂದು ಉಡುಗೊರೆ ಕೊಟ್ಟು ಬಳಿತು ಅಂತ. ಬ್ರಾಹ್ಮಣರಿಗೆ ಕೊಡುವ ಅಭ್ಯಾಸ ಉಂಟು, ತೆಕ್ಕೊಳ್ಳುವುದಲ್ಲ. ಏನನ್ನು ಕೊಡುವುದು ನಾವು? ಪುರೋಹಿತ್ರಿ, ಹಾ. ಬ್ರಾಹ್ಮಣರು ಏನ್ ಕೊಟ್ಟರು ಬ್ರಹ್ಮ ಪ್ರಸಾದವೇ. ಹಾಗುಂಟಾ? ಹಾಗಾದ್ರೆ ಶಾಸ್ತ್ರಕ್ಕೆ ತಕ್ಕಲ್ಲ. ಹೌದು. ಇದನ್ನೊಂದು ಕೊಟ್ಟು ಬಿಡೋಣ ಅಲ್ಲ. ಪುರೋಹಿತನ ಕೈಯಿಂದ ಮದುಮಗನ ಕೊರಳಿಗೆ, ಮದುಮಗನ ಕೊರಳಿಂದ ಮದುಮಗಳ ಕೊರಳಿಗೆ, ಮದುಮಗಳ ಕೊರಳಿಂದ ಯಥಾಸ್ಥಾನಕ್ಕೆ. ಸ್ವಾಮಿಯನ್ನು ಸಂಚಾರಿ ಪಟ್ಟೆ. ನಾನೇ ತಡೆರಹಿತ ಸಂಚಾರಿ ಪುರೋಹಿತ. ಓ, ಇಲ್ಲಿ ಹೋಗ್ತದೆ ಅಲ್ಲ ಹಾಗೆ. ಮತ್ತೆ ಇದು ಎಲ್ಲಿಗೆ ನಿಲ್ಲುವುದು? ಹಾಗೆ ಹೌದು. ಅಮ್ಮ, ಇನ್ನೊಂದು ಇಡಿಸಿ ಕೊಡು. ಅದನ್ನೇ ಇದೆ. ಬಿಚ್ಚು ಮಗ, ಬಿಚ್ಚು. ಗಂಟು. ಸ್ವಾಮಿ, ಓ, ಇದು ಜಾರಿ ನಾನು ಜಾರಿ ಬೀಳಬಾರದು ಅಂತ ಅವಳು ಹಿಡ್ಕೊಂಡದ್ದು, ಅವಳು ಅವಳು ಬೀಳಬಾರದು ನಾನು ಹಿಡ್ಕೊಂಡದ್ದು. ನೋಡಿ, ಇದು ಬಾಲ್ಯ ವಿವಾಹದ ಮಕ್ಕಳಿಗೆ ಮಾಡಿದ್ದು, ಓಬಿರಾಯನ ಕಾಲ. ದೊಡ್ಡ ಮದುವೆಗೆ ಆಗುದಿಲ್ಲ. ಹೌದು. ಇನ್ನಾದ್ರೂ ನೀವು ಇದನ್ನು ಬದಲಿಸಬೇಕು. ಈಗ ಶಾಸನ ಬದಲಾಗಿದೆ ಅಂತ ಹೇಳಿ ಇವರಿಗೆ ಗೊತ್ತೇ ಆಗಲಿಲ್ಲ. ಈ ಪರಂಪರೆಯನ್ನು ಬದಲಾಯಿಸಬೇಕು, ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಈ ಜನ್ಮದಲ್ಲಿ ಆಗಲಿಕ್ಕಿಲ್ಲ, ಅದು ಬದಲಾಗಲಿಕ್ಕಿಲ್ಲ. ನಮ್ಮ ಮಕ್ಕಳ ಕಾಲದಲ್ಲೆಲ್ಲ ಮದುವೆಗಾದ್ರೂ ಒಂದು ಬೇರೆ ಮಾಡಿ. ಹೌದು, ನೋಡೋಣ. ಬಾ ಮಗ, ಬಾ 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 ಬಾ. ಆ ಕಂಬ ಕಟ್ಟಿ ಹಾಕಿ. ಹಟ್ಟಿಯಿಂದ ದನ ಬಿಟ್ಟದ ಮಗ ನಾನು. ಮತ್ತೆ ಅವಸರಕ್ಕೆ ನಾನು ಕರೆಯುವುದು ಅವಳನ್ನು. ಮದುಮಗಳು ನಾಚಿಕೊಂಡು ಮೆಲ್ಲಗೆ ಮೆಲ್ಲಗೆ ಬಂದ್ರೆ ಸಮಯಕ್ಕೆ ಸರಿಯಾಗಿ ಮುಗಿಬೇಕು ಬೇಡ ಹೇಳು. ಮಗ, ನಿನ್ನ ಗುರು ಹಿರಿಯರು ಬಹಳ ಮಂದಿ ಸೇರಿದ್ದಾರೆ ಇಲ್ಲಿ. ಅವರಲ್ಲಿ ಎರಡು ಮಾತು ಹೇಳಿ ಅವರಿಂದ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕು ಮಗ. ನಮಸ್ಕಾರ ಮೇಡಮ್ಮ, ಹೇಳು ಎರಡು ಮಾತು. ಹೇಳಿಕೊಡಿ. ನಿನಗೆ ಗೊತ್ತಿಲ್ಲ? ಎಷ್ಟು ಗೊತ್ತುಂಟು ನಿನಗೆ? ಏನೇನು ಗೊತ್ತುಂಟು ನನಗೆ ಗೊತ್ತುಂಟೆ. ಇಲ್ಲಿ ನಾಚಿಕೆ ಪಟ್ಟು ಕೊಡ್ತೀಯಾ? ಹಾಗಿದ್ರೆ ನಾನು ಹೇಳಿದ ಹಾಗೆ ಹೇಳುವೆಯಾ? ಓ ನನ್ನ ಗುರು ಹಿರಿಯರೇ, ಓ ನನ್ನ ಗುರು ಹಿರಿಯರೇ, ನಾನು ಇಷ್ಟರವರೆಗೆ ನಿಮ್ಮೊಂದಿಗೆ ಆಡುತ್ತಾ ನಲಿ ಎಲ್ಲಿಂದ ತರುದು ಪುರೋಹಿತರ ಕುಕ್ಕನ್ನು? ನಿನ್ನ ಅಪ್ಪನ ಮನೆಯಲ್ಲಿ ಉಂಟ ಕೇಳು ಹೋಗುತ್ತಾ. ಮತ್ತೆ ನೀನು ಕೂಗುದಾಕೆ? ಕೂಗದೆ ನಾನು ಜೀವ ಇಲ್ಲ ಮಗ. ಹುಡುಗಿಯನ್ನು ಇಳಿಸಿಕೊಡುವಾಗ ಎರಡು ಮಾತು ಹೇಳುವಾಗ ನನಗೆ ದುಃಖ ಉಕ್ಕಿ ಉಕ್ಕಿ ಬರ್ತದೆ. ಹೌದಾ? ನಾನು ಒತ್ತಿ ಹಿಡ್ಕೊಳ್ಳೋದು. ದುಃಖ ಬಾರದೆ ನಾನು ಮನುಷ್ಯ ಅಲ್ಲ. ನನ್ನ ಹೊಟ್ಟೆಯಲ್ಲಿ ಅದು ಕರುಳು ಅಲ್ಲ, ಕಬ್ಬಿಣದ ಸರಳ. ಇನ್ನು ಬಿಡಿಸಿ ಅಂತ ಕೇಳಬೇಡ. ಕಾರಣವನ್ನು ಕುಳಿತಲ್ಲಿ ನೀವೆಲ್ಲ ಅರ್ಥ ಆಗ್ಲಿಕ್ಕಿಲ್ಲ ಮಗ. ಇಂದು ನಾನು ನನ್ನ ಗಂಡನ ಮನೆಗೆ ಹೋಗಿ ಬರ್ತೇನೆ. ನಾನು ನನ್ನ ಗಂಡನ ಮನೆಗೆ ಹೋಗಿ ಬರುತ್ತೇನೆ. ಹಿರಿಯವರೆಲ್ಲ ಆಶೀರ್ವಾದ ಮಾಡಿ ಕಳುಹಿಸಿಕೊಡ್ಬೇಕು. ಹಿರಿಯವರಂತಹ ನೀವೆಲ್ಲರೂ ಆಶೀರ್ವಾದ ಮಾಡಿ ಕಳುಹಿಸಿಕೊಡ್ಬೇಕು. ಎಂಚಿನ ಅವಸ್ಥೆ ಅಜ್ಜಿ ಹೆಂಗೆ ತೋಜುಜಿನ ಅಂದಾಜು ಅಂತಾರ ಸ್ವಲ್ಪ ಕತ್ತಳ್ಳಿ ಕುಲೊಂದು ಮಂಡದು ಯಾವ ನಮೂನಿ ತರಕಾಯಿ ತುಂಬ ಒಂದು ಕಂತ ಬಕ್ಕೊಂದು ತಿರೀಲ ಬುಲ್ತೊಂದುಲ್ಲಾರು ಅಂಚೆ ಬುಲ್ತಾರ ನನ್ನ ಪುಲ್ಯನಗ ಒರಿಯರು ಉಂಡೆ ಇರು ಕರ್ಮ ಹೆಂಚಿನಕ್ಕೆ ಯಾನು ಬುಲ್ತ ನೀರು ಬುಲ್ಪು ನಾನು 10 ಗಂಟೆ ಯಾನು ಬುಲ್ತದ ಜಜ್ಜಿ ಅವಿಗೆ ತೋಜಿನ ಮಾತ್ರ ಬುಲ್ತಿರ್ಲೇಕ ಅತಿ ಇತ್ತದ ಪೊಣ್ಣುಲೇ ಬುಲ್ಪುಜ ನಮ್ಮ ಇಂಚಿನಕ್ಕೆ ಮಾರಲೇ ಬತ್ತು ಬುಲ್ಪು ಅವ್ರು ಮನೆ ಮನೆ ಪೇರೆ ಇರು ಹೊಕ್ಕಡೆಗಿಲ್ಲ ಮಾತ ನಮ್ಮ ಕಾಲು ಡಾಂಡಜ್ಜಿ ಮದಿ ಮೆದ್ದು ತಿಂಗಳು ಕಟ್ಲೆ ನಮ್ಮ ಮನೆ ದುಬ್ಬೇದು ಜಾ ನಂಗೆ ಮಾತ ನಾಚಿಕೆ ಇತ್ತು ನಂದು ಇತ್ತದ ಪೊಣ್ಣು ಲಂಚನ ಪಂಡಿಗೆ ಎಡೇನ ಓದಿನ ಎತ್ತವು ಬೇಗ ನಾಚಿಗೆ ಸಂತಾನಜ್ಜಿ ಮದಿ ಮೇಲೆ ಕಾಪಾರ ನಿಶ್ಚಯ ಒಂಜಿ ಮುಗಿಂಡ ಅಂಡು ದತ್ತಾನಿ ಮನದ ನಿಂತು ಶುರು ಹಾಕೊಂಡು ಕೈ ಪತ್ತೊಂದು ತೇಯಿ ನನ್ನೊಂದು ಊರ್ದು ಮಿತ್ತು ಮೂತಿ ಸುತ್ತು ಮೇರೆ ಮನೆಗೆ ಬರ್ಬೇರೆ నేను మాత్రం ఉంటాడు ನಮ್ಮ జన్మ ಎಲ್ಲಿಗೆ ಸ್ವಾಮಿ ನೀವೆಂತ ಬ್ರಹ್ಮರಥ ಹೇಳಿದಾಗ ಹೇಳಲಿಕ್ಕೆ ಆರಂಭ ಮಾಡಿದ್ರೆ ಯಾವುದನ್ನು ನಿಲ್ಲಿಸಿಯೇನು ಒಬ್ಬಳು ಹುಡುಗಿ ಸಿಕ್ಕಿದಳು ಕೈ ಕೊಟ್ಟುಕೊಂಡು ಓಡೋದೆಯಾ ಸ್ವಾಮಿ ಪರಿಸ್ಥಿತಿ ನಿಮಗೆ ಗೊತ್ತಲ್ಲ ಅದಪ್ಪ ಉರಿಯುತ್ತದೆ ಕೆಳಗೆ ಮೇಲೆ ಎಲ್ಲ ನಮ್ಮೂರಿನಲ್ಲಿ ಹೀಗಿಲ್ಲ ಪಾತಾಳಕ್ಕೆ ನಾವು ಇಳಿದ್ರೆ ಒಂದು ಹವಾರಿ ಯಂತ್ರಿತ ಪ್ರದೇಶ ಅದು ಆದ ಕಾರಣ ಒಮ್ಮೆ ಜೀವ ಬದುಕಿದ್ರೆ ಆಯ್ತು ಅಂತ ಹೋಗುದು ಹಾಗೆ ಅದು ಆ ಶಾಸ್ತ್ರ ಮುಗಿಸದೆ ಹೋಗುದು ಇಲ್ಲಿಗೆ ಶಾಸ್ತ್ರ ಮುಗಿಲಿಲ್ಲ ಇಷ್ಟು ಉಂಟು ಅಷ್ಟೇ ಇಲ್ಲಿ ನಿಂತೀರಾ ನೀವು ಸಹ ನಮಸ್ಕಾರ ಮಾಡಿ ಎರಡು ಮಾತು ಹೇಳಿ ಮತ್ತೆ ಹೋಗ್ಲಿಕ್ಕೆ ಉಂಟು ಸ್ವಾಮಿ ಇವತ್ತು ನೀವು ಪುರೋಹಿತರು ಹೌದು ನೀವು ಹೇಳುವ ಒಂದೊಂದು ಅಕ್ಷರಕ್ಕೂ ಇಷ್ಟು ಅಂತ ಕೊಡ್ತೇವೆ ಹ್ರಸ್ವ ದೀರ್ಘಕ್ಕೆ ಇಷ್ಟು ಅಂತ ಕೊಡ್ತೇವೆ ಬಿಂದು ವಿಸರ್ಗಕ್ಕೆ ಇಷ್ಟು ಅಂತ ಕೊಡ್ತೇವೆ ಇಲ್ಲಿಯೂ ಕೊಡ್ತೇವೆ ಅಲ್ಲಿಯೂ ಕೊಡ್ತೇವೆ ಎಲ್ಲೆಲ್ಲಿ ಉಂಟು ನೀವು ಕೇಳಬೇಕು ನಾವು ಕೇಳಬೇಕು ಆದರೆ ಹೋದರೆ ಅಜ್ಜಿಗೆ ಪಟ್ಟ ಸೀರೆ ಹಾಗೇನಲ್ಲ ಸರಿಯಪ್ಪ ಹಾಗಿದ್ರೆ ನಾನು ಹೇಳಿದ ಹಾಗೆ ಹೇಳ್ತೀರಾ ಹೇಳಿ ನನ್ನ ಬಂಧು ಮಿತ್ರರೇ ನನ್ನ ಬಂಧು ಮಿತ್ರರೇ ಇಲ್ಲಿವರೆಗೆ ಬಂದು ಮಾಲಿನಿಯನ್ನು ಮದುವೆ ಇದೆ ಮಾಲಿನಿಯನ್ನು ಮದುವೆ ಆದ ಕಾರಣ ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗುತ್ತೇನೆ ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತೇನೆ ಸರಿ ಅಲ್ಲಿಂದ ಕೈ ಎತ್ತಿ ಎದ್ದು ಬರಬೇಡಿ ಅಮ್ಮ ಇವರನ್ನು ಒಳಗೆ ಹೋಗಿ ಹಾಲು ಕುಡಿಯುವುದು ನನ್ನ ಕಾಲ ಹಿಡಿಬೇಕು ಅಂತಿಲ್ಲ ಬೇಡ ಸ್ವಾಮಿ ನೀವು ಯಾಕೆ ತಿರುವಾದಿರ ಮಾಡುದು ತಿರುವಾದಿರ ಕಥಕ್ಕಳಿ ಎಲ್ಲ ಗಡಿ ಪ್ರದೇಶದಿಂದ ಆ ಕಡೆ ಕೇರಳದಲ್ಲೆಲ್ಲವೇ ಇಲ್ಲಿ ಉಂಟೆ ಅಷ್ಟಮೂರ್ತಿ ಭವ ಹಾಲು ಕುಡಿದು ಒಳಗೆ ಬನ್ನಿ ಅಮ್ಮ ಇನ್ನು ಕಾರ್ಯಕ್ರಮ ಏನು ಮುಂದೆ ಪುರೋಹಿತ್ರಿ
ತ್ವರಿತಗತಿಯಲ್ಲಿ ಆದ್ರೂ ಮದುವೆ ಮಾತ್ರ ಬಹಳಷ್ಟು ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದೀರಾ. ಅದಾಯ್ತಾ? ನೀವು ನಡೆಸಿಕೊಟ್ಟಂತ ಈ ಕಾರ್ಯಕ್ರಮಕ್ಕೆ ಸಂಭಾವನೆ ಒಳಗಡೆ ವ್ಯವಸ್ಥೆ ಮಾಡಿ. ನೀವು ಎಲ್ಲಿರ್ತೀರ? ನಾನು ಖಜಾನೆ ಹತ್ತಿರವೇ ಇರ್ತೇನೆ. ಅಲ್ಲಿಗೆ ಬರ್ತೇನೆ. ಆದೀತು. ಮತ್ತೆ ಬೇರೆ ಆದ್ರೆ ಇನ್ನೊಂದು ಮಹತ್ತರವಾದಂತ ಕಾರ್ಯ ನಿಮ್ಮಿಂದ ಆಗ್ಬೇಕು. ಬಂದಂತ ಇಷ್ಟು ಜನ ಜಿಬ್ಬಣಿಗರಿಗೆ ಹಾ. ಭೋಜನದ ವ್ಯವಸ್ಥೆಯನ್ನು ನೀವು ಮಾಡಿಸ್ಬೇಕು. ಭಟ್ರು ಹೇಳಿದ್ರ? ಎಲ್ಲ ಸಿದ್ಧವಾಗಿದೆ, ಎಲ್ಲ ವ್ಯವಸ್ಥೆ ಕೂಡಲೇ ಹೇಳಿ ಬರ್ತೇನೆ. ಆದಿತ್ತು ನಾನು ಅಲ್ಲಿ ಇರ್ತೇನೆ. ಅಲ್ಲಿಗೆ ನೀವು ಇದ್ದಲ್ಲಿಗೆ ಬರ್ತೇನೆ. ತುಲೆಪ್ಪ ಮಹಾರಾಣಿನ ಮಗಳನ್ನ ಮದಿಮೆತ್ತೆ ಬಾರಿ ಗೌಜಿದ ಅನುಸುಂಡಿಗೆ ಪ್ರತಿಯೊಬ್ಬರಲ್ಲಿ ಒನಸು ಮತ್ತೊಂದೇ ಬೋರ್ಡ್ಗೆ ಏರ್ ಲಂಚನೆ ಹೋಯ್ದ್ರಡೆ ಕೊಂಚ ಬಂದಿರು ಪ್ರತಿಯೊಬ್ಬರಿನ ಕೈತಡೆ ಮತ್ತು ಪಾತೇರ್ ಪಾರ ಇಂಕ ಆಯ್ ಇದೆ ಪುರೋಹಿತರೆ ಇಂಕಿದೆ ಪಿರಾಯ ಅಂಡ್ ಈರೇ ಸುಧಾರಿಸಿರಲ್ಲ ಏನು ಮಂಡೇರಿ ಎಂಕ್ ಪಿರಾಯ ಆತ ನಮ್ಮ ಬೇರೆಗೆ ಅಂದಾಜು ಆತ ಕರ್ಮನು ಸುಧಾರಿಪುಣ್ಣ ಏನು ನನ್ನ ಕರ್ಮಲ್ಲ ಒನಸು ಲಕ್ಕೆರಣ್ಣ ನೀವು ಕ್ಲಿಗೆ ಅಮ್ಮ ಸರ್ ನೋಡತ್ತೆ ಅಂಡ್ ಹೋಗುಂಡ ಬೋಲೆ ಸಾದಿಡಿ ಬೋನಗ 4 ಜನ ಜವನೇರ ಗಾತುಗಳೊಂದೇರಿ ಪೋಯ್ಲೆ ಕಾಣೆ ಕೊರ್ಪೇರಿ ಫಲಾರ ಇದು ನಂಚಿ ಬೋಲೆ ಮಾತ್ರ ಒನಸು ಮಲ್ಪೇರು ಮೂಜ್ ಬಗಿತ್ತ ಪಾಯಸ ಉಂಡುಗೆ ಐದಕ್ಕೆ ಹೋಳಿಗೆ ಉಂಟು ಗಟ್ಟಿಡೆ ಹೋಳಿಗೆ ತಿನ್ನೆ ತೊನೆ ಪಿರಾಡ್ದು ಜಿಲ್ಲಾ ಬಾಡ್ಫಣ ಅಚ್ಚಿ ತಿಂದ್ರೆ ಹುದರಂಚ ನಾವು ಗರ್ಮ ಜಿಲೇಬಿ ಉಂಟಿಗೆ ಜಿಲೇಬಿ ಐದಕ್ಕೆ ಲಾಡು ಉಂಡಿಲ್ಲ ಎಂಚಿನ ಮಗ ಲಾಡು ಉಂಡು ಬಂದಾಗ ಹಣ್ಣು ಭುಜೆಗೊಂದು ರಡ್ಡಕ್ಕೆ ನಮ್ಮೆ ಒಲ್ಪಡ್ದಿ ರಟ್ಟು ಕೊರ್ಪುನ ಭಟ್ರು ಲೆಕ್ಕದ ಮಾಡ್ತಾರೆ ಇಡೀ ಸಭೆಗೆ ಮಾತ್ರ ಬರೋಡ್ಚ ಒರಿವರೆಗೆ ಒಂದೊಂದೇ ಲಾಡು ನಿಕ್ಕು ಒರಿಯಾಗ ಮಾತ್ರ ರಡ್ಡು ಬೋಡಂಡ ಮೆಲ್ಲ ಗುಟ್ಟುಡು ಲಕ್ಕೊಂದು ಇಂಚಬಲ್ಲ ಓಲ್ಪ ಅಡ್ಡೊಡುಗಳು ಅಂದೇ ನಾವ ಒರಿ ಬತ್ರ ಮಾತ್ರ ತಿಕ್ಕು ದಿನ ದೋಸ್ತಿನ ತಂದು ಗೊತ್ತಂದ ಏನಕ್ಕೆ ಇಜ್ಜಿ ಮಾತ್ರ ಬದುಕಿನಲ್ಲಿ ಮಗಳಾದಂತ ಮಾಲಿನಿಯಲ್ಲಿ ಆದ್ರೂ ನನ್ನ ಕುಲವನ್ನು ಉತ್ತರಿಸಿಕೊಳ್ಳುವಂತ ಮಗುವನ್ನು ಪಡೆಯುವ ಆಸೆ ಇಟ್ಟವಳು ನಾನು. ಮಗುವೇನೋ ಹುಟ್ಟಿದೆ, ಹುಟ್ಟುವಾಗಲೇ ಕೋಣನಾಗಿ ಹುಟ್ಟಿದ್ದಾನೆ, ಆದರೆ ಜಾಣನಾಗಿ ಬೆಳೆಯುತ್ತಾ ಇದ್ದಾನೆನ್ನುವಂತ ನೆಮ್ಮದಿ ನನ್ನ ಪಾಲಿಗಿದೆ. ಆದರೆ ನಾ ಕಟ್ಟಿದ ನನ್ನ ಆಶಾ ಗೋಪುರ ಆಳವಾದಂತ ಶರದಿಯಲ್ಲಿ ಬಿದ್ದು ಕರಗಿ ಹೋಗುತ್ತಾ ಇದೆ. ನನ್ನ ಆಸೆಯನ್ನು ಈಡೇರಿಸಿಕೊಡುವರು ನನ್ನಲ್ಲಿ ಯಾರಿದ್ದಾರೆ? ನೀವು ನಿಮ್ಮ ಆಶೀರ್ವಾದ ಅಮೃತ ಚೈತನ್ಯದಿಂದಲೇ ಧನದ ಕುಲವೆಲ್ಲ ತೊಳಗಿ ಬೆಳಗಿ ಆನಂದಾಂತ ವರ್ಷದಿಂದಲೇ ನಿತ್ಯ ಹೊಳಕಗೊಳ್ಳುತ್ತಿರುವಂತೆ ಆಳುವುದಕ್ಕಾರಂಭಿಸಿರಿ. ಏನು ಅಳಿಯನಾಗಿ ನನ್ನ ಮನೆ ಸೇರಿದೆ, ಮಗನಾಗಿ ನನ್ನ ಮನಸ್ಸು ಸೇರಿದೆ ಎನ್ನುವುದಕ್ಕೆ ಅದೆಷ್ಟೋ ಕಾಲದಿಂದ ಸುಖ ಸಂತೋಷದಿಂದ ಕಾಲ ಕಳೆದುಕೊಂಡು ಬಂದವಳು ನಾನು. ಇದ್ದಕ್ಕಿದ್ದ ಹಾಗೆ ಚಿಂತಾಗ್ರಾಂತಳಾಗಿ ಕತ್ತಲೆಯ ಕೋಣೆಯಲ್ಲಿ ಕುಳಿತು ಅಳುವ ನನ್ನನ್ನು ಉದ್ದೇಶಿಸಿ ಪ್ರಶ್ನಿಸಿದ್ರೆ ಇರುವುದೊಂದೇ ಉತ್ತರ ಮಗನೇ, ಒಂದೇ ಉತ್ತರ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನೆಲ್ಲ ದೇವಗದ್ದುಗೆ ಆಸೆಯಿಂದ ಸುರಲೋಕಕ್ಕೆ ಕಳುಹಿಕೊಟ್ಟೆ. ದೇವತೆಗಳು ಕದನದ ಕೊನೆಯಲ್ಲಿ ನನ್ನ ಮಕ್ಕಳನ್ನು ಇಹಲೋಕದ ಯಾತನೆಯೇ ಮುಗಿಸಿಬಿಟ್ರು. ಆದರೆ ನನ್ನ ಆಸೆ ಆಸೆಯಾಗಿಯೇ ಉಳಿಯಿತು ಮಗನೇ. ಆಸೆಯ ಕುಡಿ ಕಮರುತ್ತಾ ಇದೆ, ಆದರೆ ನನ್ನ ಉದರದಲ್ಲಿ ಹೊಗೆಯ ದಗೆ ಉಲ್ಬಣಿಸುತ್ತಾ ಇದೆ. ನನ್ನ ಆಸೆಯನ್ನು ಈಡೇರಿಸಿಕೊಡು ನನ್ನಲ್ಲಿ ಯಾರಿದ್ದಾರೆ ಹೇಳು. ದುಃಖಿಸಬೇಡಿ ತಾಯಿ, ದುಃಖಿಸಬೇಡಿ. ನಿಮ್ಮ ಆಸೆಯನ್ನು ನಾನು ಪೂರೈಸ್ತೇನೆ. ನಿಮ್ಮ ಕಣ್ಣ ಮುಂಭಾಗದಲ್ಲಿ ಇರುವಂತಹ ಚತುರಂಗ ಸೇನಾ ವಾಹಿನಿ, ಒಂದೆಡೆಯಲ್ಲಿ ಗಜಗಳಂತಹ ಭ್ರಮಿತ ತುರಗಗಳ ಹೇಷಾರವ ರಥಚಿತ್ರಗಳ ಚಿತ್ರದಿ ಬಟರ ಉಪರಣೆಯಿಂದಲೇ ಈ ಕ್ಷಣದಲ್ಲಿ ಮೇಲೆ ಸ್ವರ್ಗಕ್ಕೆ ಅಭಿಯೋಗವನ್ನು ಮಾಡುತ್ತೇವೆ. ಸುರಪತಿಯನ್ನು ಮಾಡಿಸಿ ಸ್ವರ್ಗವನ್ನು ಸ್ವಾಧೀನಪಡಿ. ಶುಭವಾಗಲಿ, ಹೋಗಿವ.
ಧರಣಿಯಲ್ಲಿ ತಿಳುಕಿದ ಸುಮರಸವಿಂದ ಎತ್ತರಾಡಿ ಹೋದು ವಿಜಯೋತ್ಸವದ ಮಂಗಲೋತ್ಸವ ಏರಿದ್ದೇನೆ. ವಿಜಯೋತ್ಸವದ ಸೋನೆಯಲ್ಲಿ ವಯ್ಯನ ವಿಹರಿಸುವಂತಹ ಸಮಯದಲ್ಲಿ ಒಳಗೆ ಬಂದಿದ್ದೀಯಾ? ಏನು ಬಂದೆ? ಏನು ಕಾರಣ? ಏನು ಉದ್ದೇಶ? ವರಮತ್ತನಾಗಿ ದೇವಲೋಕವನ್ನು ಹರಡಿದೆಯ ದೇವಾನು ದೇವತೆಯನ್ನು ಬಡಿದಾಡಿಸಿ ನಾಲ್ಕರ ಪೀಠವನ್ನೇರಿಕೊಂಡೆ ಬಂದವ ಸಾಮಾನ್ಯರಲ್ಲ. ನಿನ್ನ ಪಾಲಿನ ಮೃತ್ಯು ಪಿಂಗಳಾಕ್ಷ ಯಕ್ಷ. ಕ್ಷಮಾಯಾಚನೆ ಮಾಡು. ಇಲ್ಲದೇ ಇದ್ರೆ ಇಲ್ಲ ತಲೆ ಕಡಿತಾನೆ.
ಎಂಬಂತಹ ಮುನ್ನುಡಿಗೆ ಸಂತಾನ ಭಾಗ್ಯವೇ ಹೊನ್ನ ಕಲಶವಂತಿ. ನಾನೀಗೊಂದು ಮಗುವಿನ ತಾಯಿ ಮಹಿಷಾಕ್ಯನೆಂಬುದಾಗಿ ಹೆಸರನ್ನಿಟ್ಟಿದ್ದೇವೆ. ಮಗನ ಆಟಪಾಠವನ್ನು ನೋಡುತ್ತಾ ದಿನಗಳ ಉಳಿದೇ ಗೊತ್ತಾಗಲಿಲ್ಲ. ಒಂದೆಡೆ ಸಂತೋಷವಾದರೆ ಇನ್ನೊಂದೆಡೆ ಚಿಂತೆ ಸ್ವಾಮಿ. ಸ್ವರ್ಗಲೋಕವನ್ನು ಪಡೆದು ಬರುತ್ತೇನೆಂಬುದಾಗಿ ಹೋದವರು ನನ್ನವರು. ಅದೆಷ್ಟೋ ದಿವಸಗಳೇ ಕಳೆದು ಹೋಯಿತಲ್ಲ, ಇವರ ಸುದ್ದಿ ಇಲ್ಲ, ದಾರಿಯ ನಿರೀಕ್ಷೆಯಲ್ಲಿ ಹೋಮ ಕಷಾಯ. ಓ ಅಮ್ಮ, ಯಾರು ನೀನು? ನಾನು ದೊರಕರ ಶೇವ್ ಮಾಡುದು. ಎಂತದು? ಶೇವ್ ಮಾಡುದು ನಾನಲ್ವಾ? ಸೇವೆ ಮಾಡುವ ಗುರುಪುರಕ್ಕೆ ಹೋಗಿ ಬಂದೆ. ಸುರಪುರಕ್ಕೆ ಹೋದ ಹೌದು, ನಮ್ಮವರೊಂದಿಗೆ. ಅವರೆಲ್ಲಿದ್ದಾರೆ? 4 ಮಂದಿ ಬಂದಿದ್ದಾರೆ. ಅವರೆಲ್ಲ ಪಾಪಿ. ನನ್ನವರೆಲ್ಲಿದ್ದಾರೆ? ಅವ್ರು ಬರ್ಲಿಲ್ಲ. ಯಾಕೆ? ಹಣ ಉಂಟು. ಏನು? ಆಲಿ ಆಲಿ ಲಾಲಿ. ಕಟ್ಟೆ ಬಳಿ ಹಾಕುದು ಗೊತ್ತಾಗುದಿಲ್ಲ. ಎಂತದ ವಿಷಯ? ನಿಮ್ಮ ಕಾಂತಪ್ಪಣ್ಣ ಕಾಂತ ಪಾಂಡೇಶ್ವರ ಪ್ರಾಣೇಶ್ವರ ಮೊನ್ನೆ ಓಟು ಹಾಕಿಸಿ ಒಟ್ಟುಗೂಡಿ ಆ ಓಮಿನಿ ಕಾರಿನವರನ್ನು ಅನಿಮಿಷರನ್ನು ಬಡಿದಟ್ಟಲು ಹೋದ್ದು ವಿಷಯ ಗೊತ್ತಾಯ್ತು. ಏನಾಯ್ತು? ಎಲ್ಲ ಉದ್ದಕ್ಕೆ ಬಂದದ್ದು. ಯುದ್ಧಕ್ಕೆ ಬಂದದ್ದು. ಬರುವಾಗ ಕಾಯ್ದನ ಕೈಯಲ್ಲಿ ಇತ್ತು. ಸರಿಯಾಗಿ ನೋಡಿದ್ದೀವಿ. ಕೈದುವನ್ನೇ ಹಿಡಿದುಕೊಂಡು ಬಂದದ್ದು. ಮೊದಲಿಗೆ ಬಂದವ ಅಗ್ನಿ ಬಂದನ ಬೆಂಕಿ ಕಾರುತ್ತ ಬಂದ. ರಾಯರ ಕೈದ ಪೆಟ್ಟು ತಿಂದ ಓಡಿದ. ಹೌದಾ? ಆಮೇಲೆ ಓರೋಣಿ ಬಂತು. ವರುಣ ಬಂದದ್ದು. ಮಳೆ ಸುರಿಶ್ರಮ. ಹೌದು. ಅವ ಕೂಡ ಹಾಗೆ ಸತ್ತದ ಕೈ ಪೆಟ್ಟು ತಿಂದ. ಹೋಗುವಾಗ ಹೇಳಿದ್ದಾನೆ, ಇನ್ನು ಮಾತ್ರ ಕಾಲಕ್ಕೆ ಸರಿಯಾಗಿ ಬರ್ತೇನೆ ಅಂತ. ಉಪದ್ರ ಕೊಡುದಿಲ್ಲ ಅಂತ ಹೇಳಿದ್ದಾನೆ. ಬರ್ಲಿಕ್ಕಿಲ್ಲ ಮಾತ್ರ ಪೆಟ್ಟು ತಿಂದಿದ್ದಾರಲ್ಲ. ಹೌದು. ಅಬ್ಬ ಆಮೇಲೆ ಕುಂಬಾರ ಬಂದ. ಅಲ್ಲಿದ್ದಾನ ಅವ ಅಲ್ಲೇ ಇರೋದು ಕುಂಬಾರ. ಧನಾಧಿಪ ಕುಬೇರ ಪುಷ್ಪಕನ ಅಲ್ಲಿ ಬಂದ. ಪುಷ್ಪಕ ವಿಮಾನದಲ್ಲಿ ಬಂದದ್ದು. ಆಟೋ ರಿಕ್ಷಾದಲ್ಲಿ ಅಂತರಿಕ್ಷ ಮಾರ್ಗದಲ್ಲಿ. ರಾಯರ ಮೇಲೆ ನೋಡಿದ್ರು. ಅಲ್ಲಿಗೆ ಒಂದು ಬಾಣ ಬಿಟ್ರು.
ಏನಾಯ್ತು? ಪಲಾಯನ ಪಂಡಿತ. ಮತ್ತೆ ಆಮೇಲೆ ವಾಯು ಬಂತು. ಎಲ್ಲಿಂದ? ಬೇರೆ ಹಿಂದಿನಿಂದ. ಎಚ್ಚರಿಸಿದೆಯಾ? ನಾನು ಎಚ್ಚರಿಸಿದೆ. ಆ. ತಿರುಗಿ 4 ಕೊಟ್ರು. ವಾಯು ಮಂಗಮಾಯ. ಹೌದಾ? ಆಮೇಲೆ ಯಮ ಯಮ ಬಂದದ್ದು ಕೋಣನ ಮೇಲೆ ಬಂದ. ಹೌದಾ? ಕೈಯಲ್ಲಿ ಪಾಶಿ ಇತ್ತು. ಅದು ಪಾಶ. ನಿನ್ನ ಕುತ್ತಿಗೆ ಹಾಕಬೇಕು. ನನ್ನ ಕುತ್ತಿಗೆಗಲ್ಲ, ಆ. ಯಾರ ಕುತ್ತಿಗೆಗೆ ಹಾಕ್ಲಿಕ್ಕೆ ನೋಡಿದ. ಆ. ಹೋಗಿ 9 ಮೆಟ್ಟಿದ್ದೆ ಅವನಿಗೆ. ಯಾರು ನೀನು? ಅವನ ಮೇಲೆ ಹಾಗೆ ಉಂಟಲ್ಲ, ಯಾವ? ಮೊನ್ನೆ ಪ್ರೀತಿ ಅಜ್ಜಿಯನ್ನು ಕೊಂಡು ಹೋದ. ಎಷ್ಟು ವಯಸ್ಸಾಯ್ತು? 99. ಅವರು ಬದುಕಿದ್ದು ಹೆಚ್ಚು ಪಾಪ. ಶತಕ ಬಾರಿಸ್ಬೇಕಿತ್ತಲ್ಲ. ಈ ವರ್ಷ ನೀನು ಅವ ಬಾರಿ ಬಿಡ್ಲೇ ಇಲ್ಲ. ನಾನೇ ಬಾರಿಸ್ಬೇಕಷ್ಟೆ. ಅದು ಓಡಿತಾನೆ. ಆಗ ಕಂಡು ಸುರಪ್ಪ ಅದನ್ನು ಕಂಡು ಐರಾವತ ಐರಾವತವತಿ ಕೈಯಲ್ಲಿ ಉಜ್ಜರು ಹಿಡ್ಕೊಂಡು ವಜ್ರಾಯುಧ. ಘನಘೋರ ಸಂಗ್ರಾಮ. ಕೈ ತಾಗ್ಲಿಲ್ಲ. ಹಾ. ಆಟ ಎಲ್ಲ ಓಡಿದ್ದು. ಹೌದಾ? ಹಾ. ಸ್ವರ್ಗ ನಮ್ಮ ಪಾಲಿಗೆ. ನಮ್ಮ ಪಾಲಿಗೆ ಸ್ವರ್ಗ ಆಯ್ತು. ಹಾ. ಮತ್ತೆಂತದ್ದು ಮಾಡುದು? ಹಾ. ರಾಯರು ಆಚೆ ಈಚೆ ನೋಡಿದ್ರು. ಅಲ್ಲಿ ಇರುವ ಮಶಾನದಲ್ಲಿ ಕುಳಿತು. ಪಾಪಿ ನಿನ್ನ ದವಡಿಗೆ ಬಾರಿಸಿದ್ರೆ ಹೇಗೆ ಕಾಣುತ್ತದೆ? ನೀವ್ಯಾಕೆ ಜೋರು ಮಾಡುದು? ಮತ್ತೆಂತದು? ಆಮೇಲೆ ಏರುದು ಮಸನ ಅಲ್ಲವಾ? ನೀನ ಇದೇರು ಸಿಂಹಾಸನ. ಆಗ ಸಿಂಹವಿಷ್ಟದ. ಕೂತಾಗ ಅವರು ಬಂದ್ರು. ಯಾರು? ಆ ನಾಟ್ಯಗಾತಿಯರು. ನಾಟ್ಯಗಾರ. ಹಾ. ಅಪ್ಸರಾಂಗನೆ. ಹೌದು. ದಂಬೆ, ರಂಬೆ, ಊದುಬತ್ತಿ, ಊರ್ವಶಿ, ಮೇಣದಬತ್ತಿ, ಮೇನಕೆ, ಮಸಾಲೆ ದೋಸೆ, ಮಂಜುಗೋಷ್ಠಿ, ಪಿಶಾಚಿ, ವಿಶ್ವಾಚಿ, ಆಮ್ಲೆನ್ಸು, ಅಲಂಬೂಸೆ. ಮತ್ತೊಂದಿತ್ತು. ಯಾವುದು? ತಟ್ಟೆಯಲ್ಲಿ ಕುಣಿಯುವುದು. ಎಂತದ್ದು? ತಟ್ಟೆಯಲ್ಲಿ ಕುಣಿಯುವುದು. ಯಾವುದು? ಅದ್ರ ಹೆಸರು ಒಳ್ಳೆ ಚಂದ. ಪುಂಡಿಗಾಸಿ. ನಿನಗೆ ತಿನ್ನುವುದು ಒಂದೇ ಕೆಲಸ. ಅದೆಲ್ಲಮ್ಮ ಪುಂಡಿಗಾಸಿ. ಪುಂಜಿಗಸ್ತ. ಹಾ, ಮುಜಿಗಾಸಿ. ಏಯ್ ಎಂತದ್ದು? ಒಳ್ಳೆ ಪುಂಜಿಗಸ್ತ. ಆಗ ಹೋಗ್ಲಿ ಅಂತ ತಂದು ಕುಡ್ದಿದ್ದಾರೆ. ಆ. ಮುಂದಿನ ಕತೆ ಏನು ಅಂತ ಹೇಳಿ. ಅಯ್ಯಯ್ಯೋ ಶಿವ ಶಿವ. ಮುಚ್ಚು ಬಾಯಿ. ಸಂತೋಷದ ವಿಚಾರವನ್ನು ತಂದಿದ್ದಾನೆ. ನಗನಗುತ್ತಾ ಹೇಳಿ. ರಾಯರು ಪೀಠದಲ್ಲಿರುವಾಗ ಹಾರಾಡಿಕೊಂಡು ರೊಯ್ಯ ರೊಯ್ಯನೆ ಎಂತದು? ರೊಯ್ಯ ರೊಯ್ಯನೆ ಯಾವುದು? ಹಾರಾಡಿಕೊಂಡು ಲಕ್ಷ ಬಂತು. ಲಕ್ಷ ಅದು ಯಕ್ಷ ಯಕ್ಷ ಉಳ್ಳವ. ಯಕ್ಷ. ಅವ ಪುಂಗ ಯಾಕ್ಷ ಅರಸನ. ಯಕ್ಷರಾಜ ಪಿಂಗಳಾಕ್ಷ ಬಂದು ನಿಂದು ಒಂದು ರೆಕ್ಕೆಯಿಂದ ರಾರಿಗೆ ಪಾಠ ಬಡಿದ. ನನ್ನವರಿಗೆ. ನನ್ನವರು ಬಿಡುವುದಕ್ಕಿಲ್ಲ. ಬಿಡುವುದು ಕೈ ಮುಂದೆ ಮಾಡಿರ್ತಾರೆ. ಮತ್ತೊಂದು ರೆಕ್ಕೆಯಿಂದ ಪಾಠ. ಹೌದಾ? ಏನಾಯ್ತು? ರಾರಿ ಎದ್ದು ನಿಂತು ತಿರುಗಿ ಬೂಟು ಬಿದ್ದಿನ. ನೀನು ಹೋಗಿ ನೋಡ್ಲಿಲ್ವ? ನೋಡಿದೆ ಅಮ್ಮ. ಏನಾಯ್ತು? ಏನಾಗ್ಲಿಲ್ಲ. ಇಷ್ಟು ನಾಳಿಗೆ ಹೊರಗೆ ಹಾಕಿ ಕಠೋರವಾದಂತಹ ಮಾತನ್ನೇ ಕೇಳಿಬಿಟ್ಟೆ ನಾನು. ಕಾದಂತಹ ಸೀಸವನ್ನೇ ಕಿವಿಗಿರಿಸಿದಂತಹ ಅನುಭವ ಆಗುತ್ತಾ ಉಂಟು. ಇದರ ಬದಲು ನಿಂತಿರುವಂತಹ ಭೂಮಿ ನನ್ನನ್ನು ಬಾಯಿ ತೆರೆದು ರಂಗಿದರೆ ಸಂತೋಷದಿಂದಲೇ ನಾನು ಹೋಗುತ್ತಿದ್ದ ತಾನೆ. ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ನನ್ನವರನ್ನು ಹೊಂದಿದವನು ನಾನು. ಹೆಣ್ಣಾದವಳ ಗಂಡನಿಗಿಂತ ಮೊದಲಾಗಿ ಸಾಯಬೇಕಂತೆ. ಆದವಳಿಗೆ ಮಹಾನವಮಿಯೇ ಸರಿ, ಮಹಾನವಮಿಯೇ ಸರಿ. ಆ ಭಾಗ್ಯದಿಂದ ವಂಚಿತಳಾಗಿ ಹೋದೆನಲ್ಲ ನಾನು. ನನ್ನ ಸ್ಥಿತಿ ಹೇಗಾಯಿತು ಮಲ್ಲಿರ? ಮಂಗಳದ ಅಂಗಳದಲ್ಲಿ ಇಂಗಳದ ಮಳೆ ಬಿದ್ದಂತಾಯಿತು ನನ್ನ ಈ ಜೀವನ. ಹಾಗಾದರೆ ನೀವಿಲ್ಲದಂತಹ ಈ ಬದುಕು ನನಗೆ ನಶ್ವರ. ನೀವಿಲ್ಲದಂತಹ ಈ ಬದುಕು ನನಗೂ ಬೇಡ. ನಿಮ್ಮೊಂದಿಗೆ ನಾನು ಸಾಯುತ್ತೇನೆ, ನಾನು ಸಾಯುತ್ತೇನೆ. ಅದು ಫಲ
ಹತನಗಳ ನಾನು ಯಾಕೆ ಸಾಯಬೇಕು? ನಾನು ಯಾಕೆ ಅಳಬೇಕು? ಸತ್ತು ಈ ಪ್ರಪಂಚದಲ್ಲಿ ಏನು ಸಾಧನೆ ಮಾಡುವುದಕ್ಕೆ ಸಾಧ್ಯ ಉಂಟು ಹೇಳಿ? ಸತ್ತವರಿಗಾಗಿ ಅತ್ತೇನು ಎಂದಾದರೆ ಸತ್ತವರೇನು ಮತ್ತೆ ಹುಟ್ಟಿ ಬರುತ್ತಾರೆ? ಇಲ್ಲ, ನಾನು ಬದುಕಿ ಸಾಧಿಸಬೇಕು. ಹಾಗಾದ್ರೆ ನನ್ನ ಈ ಸ್ಥಿತಿಗೆ ಕಾರಣ ಯಾರು? ನನ್ನ ಈ ಹೀನಾಯ ಸ್ಥಿತಿಗೆ ಕಾರಣ ಯಾರು? ಎಲ್ಲಾ ದೇವತೆಗಳೇ, ನನ್ನ ಸಿಂಧೂರವನ್ನೇ ಅಳಿಸಿ, ಕೊರಳ ಮಾಂಗಲ್ಯವನ್ನೇ ಕಿತ್ತು, ಮುಡಿಯಲ್ಲಿರುತ್ತಾ ಹೂವನ್ನೇ ಕಿತ್ತು, ಕೈಯ ಕಗ್ಗಳವನ್ನೇ ಹರಿದು ವೈದೇವಿಯ ದೀಕ್ಷೆಯನ್ನು ತಂದೊಡ್ಡಿರ. ನನ್ನ ಈ ಹೀನಾಯ ಸ್ಥಿತಿಯನ್ನು ನೋಡಿ ಅಪಹಾಸ್ಯ ಮಾಡಿ ನಗುತ್ತಾ ಇದ್ದೀರಾ? ಇದು ನಿಮ್ಮ ಶಾಶ್ವತವಾದ ನಗುವಲ್ಲ. ನನ್ನ ಕಣ್ಣಿನಲ್ಲಿ ನೀರು ಬರಿಸುತ್ತಾ ನಿಮ್ಮ ಕಣ್ಣಿನಲ್ಲಿ ರಕ್ತ ಕಣ್ಣೀರನ್ನೇ ಬರಿಸಿ ಎಂದು. ನನ್ನ ವಿಚಾರವನ್ನು ಯಾರಲ್ಲಿ ಹೇಳುವುದು? ಯಾರಲ್ಲಿ ಯಾಕಾಗಿ ಹೇಳಬೇಕು ಸ್ವಾಮಿ? ನನ್ನ ಮಗನಿದ್ದಾನೆ ಮಹಿಷ, ಸಮಸ್ತ ವಿಚಾರವನ್ನು ಅವನಲ್ಲಿ ಅರುಹಿ ನಿಮಗೊಂದು ಗತಿ ಕಾಣಿಸದೇ ಇದ್ದರೆ ದಿತಿ ಸಂಜಾತಿ ಮಾಲಿನಿ ನಾನಲ್ಲವೇ ಅಲ್ಲ. ಕರೆಯುತ್ತೇನೆ ನನ್ನ ಮಗನನ್ನು, ಕರೆಯುತ್ತೇನೆ ನನ್ನ ಕರಳ ಕುಡಿಯನ್ನು. ಮಗನೇ ಮಹೇಶ, ಕಂದ, ಮಗನೇ ಕಂದ, ಮಗನೇ ಕುಮಾರ.
ಮಹಿಷಾಸುರನ ಸಾಷ್ಟಾಂಗ ಪ್ರಣಾಮಗಳು ತಾಯಿ. ಅಮ್ಮ ಕರೆದೆಯೋ ತಾಯಿ? ಹೌದು ಕಂದ. ಶೋಣಿತಾಪುರದ ರಾಜಾಂಗಣದಲ್ಲಿ ವೀರರನ್ನೆಲ್ಲ ಜೊತೆ ಸೇರಿಸಿ ಸಂತೋಷದಿಂದ ಕುಳಿತು ಕುಪ್ಪಳಿಸುತ್ತಾ ಇದ್ದವ ನಾನು. ಆ ಹೊತ್ತಿಗೆ ಹೆತ್ತಬ್ಬೆಯಾದಂತಹ ನಿನ್ನ ದೀರ್ಘವಾದ ಧ್ವನಿ ಕೇಳಿತು. ಮಗನೇ ಮಹಿಷ ವಾಗಂದ ವಾಮಗನೇ ಎಂಬುದು ನಿನ್ನ ಕೂಗಲು ಕೇಳಿಸಿದಂತಹ ನಾನು ಗೆಳೆಯರನ್ನೆಲ್ಲ ಮನೆಗೆ ಆಟದ ಬೇರನ್ನು ಬಿಟ್ಟು ಈ ಕಡೆಗೆ ಬಂದು ನೋಡಿದ್ರೆ ಏನಮ್ಮ ಇದು ನಿನ್ನಲ್ಲಿ ಬಹಳ ವ್ಯತ್ಯಾಸವನ್ನು ಕಾಣುತ್ತಾ ಇದ್ದೇನೆ. ಈ ದಾರುಣಿಯ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದೆಯಲ್ಲ, ಯಾರಿಂದ ಬಂತು ಈ ರೀತಿಯ ಭವನಿ ನನಗೆ? ನನ್ನಲ್ಲಿ ಹೇಳಮ್ಮ ಹೇಳಮ್ಮ. ಕಷ್ಟ ಬಂತು ಮಗನೇ. ಮಹಿಷಾಸುರನ ತಾಯಿ ನಿನಗೂ ದುಃಖವೇ? ಅಮ್ಮ ಕಷ್ಟವನ್ನು ತಂದೊಡ್ಡಿದ್ದವರು ಯಾರು ತಾಯಿ? ನಮ್ಮ ಕುಲದ ವೈದ್ಯಾದಂತಹ ಹರಿಯೇ ಅಥವಾ ಶಂಕರನೇ ಮೇಲ್ಸರಿಸಿದ ಭವನಿ ಯಾರೇ ಆಗಿರಲಿ ದುಃಖಿಸಬೇಕಾಗಿಲ್ಲ. ನೋಡಮ್ಮ ಸರಿಯಾಗಿ ಸಮರ್ಥನಾಗಿ ಅಲ್ಲ ಭೈಷನಿಂದ ಹತ್ತಿರ ಬಂದು ಹೇಳ್ತಾ ಇದ್ದೇನೆ. ಏನಾಯ್ತಮ್ಮ ಏನಾಯ್ತಮ್ಮ?
ರಾಜಾಂಗಣದಲ್ಲಿ ಆಡುತ್ತಿದ್ದವನೇನು ನಿಜ ಮಾತೆಯ ಮಾತಿಗೆ ಹೋಗೊಟ್ಟು ಬಂದೆಯ ಕಂದ. ಹೌದಮ್ಮ ಮಗನೇ, ನನ್ನ ಕಥೆಯ ವ್ಯತೆಯನ್ನು ಏನೆಂದು ಹೇಳಲಿ ಕಂದ. ಏನಾಯ್ತಮ್ಮ ಅಂತದ್ದು? ಮಗನೇ, ಅಮ್ಮ, ನಮ್ಮ ಬಾಳುವೆ ತೀರಿ ಹೋಯಿತು ಕಂದ. ಏನಮ್ಮ ನಿನ್ನ ಮಗನಲ್ಲಿ ಒಗಟಲ್ಲಿಯೇ? ಯಾಕೆ? ನಮ್ಮ ಬಾಳು ತೀರಿ ಹೋಯ್ತೆ. ಹೌದು. ಎಲ್ಲಿ, ಹೇಗೆ, ಯಾರಿಂದ ತೀರಿ ಹೋಯ್ತು? ಮಗನೇ, ನಿನ್ನ ತಂದೆ ಸೈನ್ಯವನ್ನು ಕೂಡಿಕೊಂಡು ಸ್ವರ್ಗವನ್ನು ಪಡೆದು ಬರುತ್ತೇನೆಂಬುದಾಗಿ ಹೋದಂತಹ ವಿಚಾರ ನಿನಗೂ ತಿಳಿದಿದೆಯಲ್ಲ? ಸೈನ್ಯವನ್ನು ಕೂಡಿಕೊಂಡು ಸ್ವರ್ಗವನ್ನು ಪ್ರವೇಶಿಸಿದರಂತೆ. ಹೋಗಿ ಅಲ್ಲಿರುವಂತಹ ಸುಮನಸರನ್ನೆಲ್ಲ ಸೋಲಿಸಿ ಸ್ವರ್ಗದ ಪೀಠವನ್ನು ಏರಿದರಂತೆ. ಮಗನೇ, ಹೇಗಮ್ಮ, ಹೇಗೆ? ಸ್ವರ್ಗದ ಪೀಠವನ್ನು ಏರಿದರಂತೆ. ಅಮ್ಮ, ಇದು ಸಂತೋಷದ ವಿಚಾರ. ನಗುನಗುತ್ತಾ ತಿಳಿಸಬೇಕಾದಂತಹ ನೀನು ಯಾಕಮ್ಮ ಆಳುವುದು? ಮಗನೇ, ಅಮ್ಮ, ಆ ಸಂತೋಷ ಹೆಚ್ಚು ಕಾಲ ಇರಲಿಲ್ಲ ಕಂದ. ಸ್ವರ್ಗದ ಪೀಠವನ್ನು ಏರಿದಂತ ಅವರನ್ನು ಅಲ್ಲಿರುವಂತಹ ಸುಮನಸರು ಮೋಸದಿಂದ ನಿನ್ನ ತಂದೆಯನ್ನು ಕೊಂದರು. ಮಗನೇ, ನೀನಾಡಿದಂತ ವಚನವನ್ನು ಆಲಿಸಿದ್ದಾಗ ಒಮ್ಮಿಂದೊಮ್ಮೆ ಬರಸಿನಿಂದ ತಲೆಗಪ್ಪಳಿಸಿದ ಹಾಗಾಯಿತು. ಹೌದು ಅಮ್ಮ, ಮಗನೇ, ನಿಮ್ಮ ಗಂಡ ದೇವಲೋಕವನ್ನು ಸೇರಿದವರು ಮತ್ತೆ ಬರುವುದು ನನ್ನ ಅಪ್ಪ. ನನ್ನನ್ನು ಕಾಣುವುದಕ್ಕೆ ಮತ್ತೆ ಹಿಂದಿರುಗಿ ಬರುವುದಿಲ್ಲ ಅಮ್ಮ. ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊ. ಈ ಪ್ರಪಂಚದಲ್ಲಿ ಮಹಿಷಾಸುರ ಅನಾಥನಾದ ತಬ್ಬಲಿಯನ್ನು ಮತ್ತೆ ನಿನಗೆ ನಾನಿದ್ದೇನೆ ಕಂದ.
ಸಹಕಾರಿಗಳಿಗೆ ಚಿಂತಿಸುವ ಯೋಜನೆ ಇದೆ. ಇಲ್ಲ. ಸಾಧನೆಯನ್ನು ಮಾಡುವುದಕ್ಕೆ ಹುಟ್ಟಿದ ಮಹೇಶ. ಹೌದು. ನಮಗೆ ವಿರೋಧಿಗಳು ಯಾರಿದ್ದಾರೋ ಅವರನ್ನು ಸಮರ ಮುಖದಲ್ಲಿ ದಮನ ಬರುವಂತಹ ಸಾಮರ್ಥ್ಯ ನನಗೆ ತಂದೆ ಒಂದು ಯಾರು ಆ ಯಕ್ಷ ಮಗನೇ ಯಕ್ಷನ ಭಿಕ್ಷಣ ಲಕ್ಷ್ಮಣನಿಗೆ ಮುಕ್ಕಣ್ಣನೇ ಸಮರಕ್ಕೆ ಬರಲಿ. ಬೆಕ್ಕಿಸುವ ಮಗ ಈಶನಲ್ಲ, ಅವನ ಮೂರನೇ ಕಣ್ಣಿಂದ ಬೇರೆ ಜಲವನ್ನು ಸುರಿಸುವುದು ಮಾತ್ರ ಅಂಗೈಯಲ್ಲಿ ಹಾಕಿ ತಿಕ್ಕಿ ತಿಕ್ಕಿ ನನಗೆ ಇಲ್ವಮ್ಮ ವನ ಜನ ಬರೋಬಗದಿ ಹೇಗೆ ಹೇಗೆ ವನ ಜನ ಅನವರದ ಸುಮನದರ ಪಕ್ಷದಿ ಅನವರದ ಸುಮನದರ ಪಕ್ಷದಿ ನಿನಗೆ ಬೇಡವೇ ಬಹಳ ಸಂತೋಷ ನನಗೆ ಅದು. ನಿನಗೆ ವಿಧಿಯಲ್ಲಿ ಪಡೆದು ವರಗಳನ್ನು ತನಯ ನಾಡಿನ ನುಡಿಗೆ ಮಾಲೆ ಮನೆ ಹೊರಜೋನು ನೋಡಿದವು ಅನಿಮಿಜರ ಗೆಲ್ಲಬಹುದು ಗಮರದಿ ನಿನಗೆ ಘನವಲ್ಲ ಒಣ ಜನ ಮನು ಮನುವರ್ಗದಲ್ಲಿ ಹಣವರದ ಸುಮನದರ ಮಗ್ಗಲಿ ನಿನಗೆ ವಿಧಿಯಲ್ಲಿ ಪಡೆದು ವರಗಯನು ನಾನೀಗ ರೋಷಾವೇಶದಲ್ಲಿದ್ದೀನಿ. ನನ್ನ ತಂದೆಯನ್ನು ಕೊಂದಂತಹ ಯಕ್ಷ ನನ್ನ ಕೈಗೆ ಸಿಕ್ಕಿದ್ರೆ ಸಾಕು, ಅವರನ್ನು ಕೊಂದು ಮುಗಿಸಿ
ನನ್ನ ಅಪ್ಪನ ಆತ್ಮಕ್ಕೆ ಸದ್ಗತಿ ದೊರಕುವ ಹಾಗೆ ನಾನು ಮಾಡಿ ಬರಲಿ. ಕಂದ ಅಮ್ಮ. ನಿನ್ನ ವೀರವಾಣಿಯನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ಏನಮ್ಮ? ಆ ಯುದ್ಧರಂಗದಲ್ಲಿ ನಿನಗೆ ಈ ದೇವತೆಗಳು ಗಣವೇ ಹೇಳು? ಇಲ್ಲ, ಗಣವೇ ಅಲ್ಲ, ಸೋತಂತ ಅವರ ಹರಿಯ ಮೊರೆಯನ್ನು ಹೋಗುತ್ತಾರೆ. ಹೋದೆ ಅವ ಪಕ್ಷವನ ಅಂತ ಬರುತ್ತಾನೆ, ಹಾ. ನಿನ್ನನ್ನು ಮೋಸಗೊಳಿಸುವುದಕ್ಕೆ ಬರುತ್ತಾನೆ. ಅದಕ್ಕೆ ನಾನೇನು ಮಾಡ? ಅದಕ್ಕೆ ನೀನೊಂದು ಕೆಲಸವನ್ನ ಮಾಡು. ಏನಮ್ಮ? ನೀನೀಗಲೇ ಕಾಡನ್ನು ಸೇರಬೇಕು. ಹಾ. ವಿಧಾತರ ಕುರಿತಾಗಿ ತಪಸ್ಸನ್ನು ಆಚರಿಸಿ ಹ್ಮ್. ಅಜಯನ ಅಂತ ವರವನ್ನೇ ಪಡೆಯಬೇಕು. ಪಡೆದು ತದನಂತರ ಸ್ವರ್ಗವನ್ನು ಏರಬೇಕು. ಏರಿ ಅಲ್ಲಿರುವಂತಹ ಸುಮನಸರನ್ನು ಕೊಂದು ಹಾ. ಸ್ವರ್ಗದ ಪೀಠವನ್ನು ಏರಬೇಕು ಮಗನಿ. ಅಮ್ಮ, ಹಾ. ಇಷ್ಟೇ ನಿನ್ನ ಆಸೆ ಅಲ್ಲ. ಇಲ್ಲಿ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ ತಾಯಿ. ಒಂದಲ್ಲ 3 4 ಕಣ್ಣಿಗೆ ಹೊಡೆಯುತ್ತಾ ಇದೆ. ಆದಷ್ಟು ಬೇಗ ಹೊರಗೆ ಹೋಗುದೇ ಒಳ್ಳೆ. ಹಿಡಿದುಕೋ ಈ ಕತ್ತಿಯನ್ನು. ಯಾಕಮ್ಮದು? ದೇಹ ರಕ್ಷಣೆ, ದೇಶ ರಕ್ಷಣೆ. ದೇಹ ರಕ್ಷಣೆಗೆ ದೇಶ ರಕ್ಷಣೆ. ಹಾ. ಆಯ್ತು, ನೀನೊಂದು ಆಶೀರ್ವಾದ, ಹಾ. ಒಂದು ಮುತ್ತು, ಒಂದು ಅಸ್ತಿತ್ವ ಮಾಡಬೇಕು. ಅಬ್ಬಾ, ಆಶೀರ್ವಾದ ಮಾಡಮ್ಮ. ಆದರೆ ಬೇಗ ವಿಜಯಶೀಲನಾಗಿ ಬಾ ಕಂದ. ವಿಖ್ಯಾತ ಮಹಿಷನಾದೆ. ಅಲ್ಲಿಂದ ನೇರವಾಗಿ ಹೊರಟು ಕಾನನವನ್ನು ಸೇರಿದೆ. ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸಿದೆ. ನನ್ನ ತಪಸ್ಸಿಗೆ ಉಳಿದಂತಹ ವಿಧಾತ ನನಗೆ ಬೇಕಾದ ವರವನ್ನೇ ಅನುಗ್ರಹಿಸಿದ್ದಾರೆ. ಈ ಧರೆಯ ಜೋಡಿಗೆ 3 ಮೂರ್ತಿಗಳಿಂದ ನನಗೆ ಮರಣವಿಲ್ಲವಂತೆ. ವರ ಪಡೆದ ಮೇಲೆ ಮಹಿಷಾಸುರ ಅಮರನೇ ಸರಿ. ಎಲ್ಲಿಯಾದರೂ ದೇವತೆಗಳ ಯುದ್ಧಕ್ಕೆ ಬಂದರೆ ನನಗವರು ನನ್ನ ಸಮಾನ. ಸಂತೋಷದ ವಿಚಾರ ತಾಯಿಯಲ್ಲಿ ತಿಳಿಸಬೇಕು.
ಶಾಣಿತಾಪುರವನ್ನು ಆಳುತ್ತಾ ಇದ್ದವರು ಶಂಕ ದುರ್ಗರು ಸಾಧನೆ ಮಾಡಬೇಕಿರುವಂತ ಆಸೆಯಿಂದ ಏರಿದೆವು ದೇವಳೋಕಕ್ಕೆ ಹರಿಯ ಚಕ್ರಾಘಾತ ಅಂದಾಗ ಕಳೆದುಕೊಂಡಿದ್ದೇವೆ. ಕೇಳು ಮಾಡಿ ನಮಗಾದಂತಹ ನ್ಯಾಯಕ್ಕೆ ಸೇಡು ತೀರಿಸಬೇಕು ಎಂಬುದಾಗಿ ಕಾಡಿನಿಂದ ಸ್ವಲ್ಪ ಹೊರಗೆ ಬಂದು ನಡೆದೆ ಹೊಸದಾದಂತಹ ವಿಚಾರ ತಿಳಿದಿದ್ದೇನೆ. ನಮ್ಮದೇ ಆದಂತಹ ಶೋಣಿತಾಪುರದಲ್ಲಿ ಮಾಲಿನಿ ಸುಕುಮಾರ ವೈಶಾಖ್ಯ ಹುಟ್ಟಿ ಬೆಳೆಯುತ್ತಾ ಇದ್ದಾನೆ. ಆತನ ವಿಶೇಷತೆ ಎನ್ನುವಂತೆ ಘೋರವಾದ ಕಾಡನ್ನು ಸೇರಿ ವಿಧಿಯನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದಂತ ವರವನ್ನು ಪಡೆದುಕೊಂಡಿದ್ದಾನೆ. ಹೇಳಿದರಿಂದ ಮಾತ್ರವಲ್ಲ 3 ಮೂರ್ತಿಗಳಿಂದ ಮರಣವೇ ಇಲ್ಲ ಎಂಬ ವರ ಪಡೆದಿದ್ದಾನೆ. ಮಾಡುದು ಸರಿಯಲ್ಲ. ನೇರವಾಗಿ ಮೊದಲಾಗಿ ವಂದಿಸಿಕೊಂಡಿದ್ದೇವೆ. ನಿಮಗೆಲ್ಲರಿಗೂ ನಮಸ್ಕಾರ. ಯಾರು ನೀವು? ಎಲ್ಲಿಂದ ಬಂದವರು? ನಿಮ್ಮ ಹೆಸರೇನು? ನನ್ನ ಹಿತವಂತರೇ ಅಥವಾ ಹಿತವಂತರೇ ಹೇಳಿ. ಪವಿತ್ರವಾದಂತಹ ಪಾದ ಪದ್ಮಗಳನ್ನು ವಂದಿಸಿಕೊಳ್ಳುತ್ತಾ ಇದ್ದೀವಿ. ನನಗೆ ಒಮ್ಮೆ ನಮಸ್ಕಾರ ಮಾಡಿ ಸಾಕು ಪುಣ್ಯಾತ್ಮ. ನಿನ್ನನ್ನು ಕಂಡಾಗ ಕತ್ತಲೆಯಲ್ಲಿದ್ದಂತಹ ನಮಗೆ ಬೆಳಕನ್ನು ಕಂಡಂತ ಅನುಭವ ಉಂಟಾಗಿ. ಯಾಕೆ ನಮ್ಮ ಬದುಕೆಂಬುದು ಕತ್ತಲೆಯಲ್ಲಿ ಮುಳುಗಿ ಹೋಗಿದೆ. ಬೆಳಕನ್ನು ಕಂಡವರು ನಾವಲ್ಲ. ನಮ್ಮ ಬದುಕಿಗೆ ಬೆಳಕು ಬಂದಿದೆ ಎಂಬುದಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ನೀನೇ ಆಗಿತ್ತು. ನೀನು ಬೆಳಕಿನ ಬಗ್ಗೆ ಮಾತಾಡುವುದಾ? ಅಯ್ಯೋ, ಹೇಳಿ ಪ್ರಯೋಜನ ಇಲ್ಲ. ಒಂದೊಂದಲ್ಲ, ಎರಡೆರಡಲ್ಲ, 4 ಉಂಟು ನಮ್ಮಲ್ಲಿ. ಕಣ್ಣು ಬಿಡುವಾಗ ನೋಡುವುದು ಅದೇ. ಅದನ್ನು ಹೇಳುದ ಇನ್ನು ಬೆಳಕು ಅಂತ? ಹಾಗಲ್ಲ. ಮತ್ತೆ ನಮ್ಮ ಜೀವನದ ಹಾದಿಯ ಬಗ್ಗೆ ಆ ಬೆಳಕನ್ನು ಕಂಡಿದ್ದೀರಿ. ಯಾಕೆಂತ ಹೇಳಿದ್ರೆ ನಮ್ಮ ಬದುಕು ಇನ್ನು ಬದುಕಬೇಕು ಅಂತಾದ್ರೆ, ಸಾಧನೆ ಇನ್ನೊಮ್ಮೆ ಮಾಡಬೇಕು ಅಂತಾದ್ರೆ ನಿನ್ನ ಜೊತೆ ನೇತೃತ್ವ ಬೇಕು. ಸರಿ, ಹಾಗಾಗಿ ನಾವ್ಯಾರು ಅನ್ಯ. ನಿನ್ನ ಹೆಸರು? ನಾನೇ ಶಂಕಾಸುರ. ನೀನು ಶಂಕಾಸುರ?
ಮತ್ತೆ ಸಂತೋಷ ಅಂತ ಯಾರು ಹೇಳ್ತೀರಿ? ಹಾಗಲ್ಲ. ಸರಿ. ಇವ ಯಾರು? ದುರ್ಗಾ. ಬಿಡಲಾಸುರ. ಬಿಡಲ. ಮುಂದೆ ಇದ್ದವರು ಹಿಂದೆ ಇದ್ದವರು ಎಲ್ಲ ನಮ್ಮವರೇ. ನಿಮ್ಮವರ? ಇವರನ್ನೆಲ್ಲ ಕೂಡಿಕೊಂಡು ಇಲ್ಲಿಗೆ ಬಂದದ್ದು ಯಾಕೆ? ಕಾರಣ ಉಂಟು. ನೀವು ಬಹಳ ದೂರ ಬಂದಿದ್ದೀರಿ ಮಾತ್ರ ಇವತ್ತು. ಕಾರಣ ಉಂಟು. ಏನು? ನಮ್ಮದಾದಂತ ಆಡಳಿತ ಕೇವಲ ಈ ಶೋಣಿತಾಪುರದಲ್ಲಿ ಮಾತ್ರವಲ್ಲ, ಮತ್ತೆ 3 ಲೋಕಕ್ಕೂ ತಿಳಿಯಬೇಕೆನ್ನುವಂತ ಉದ್ದೇಶದಿಂದ, ಸಾಧನೆಯನ್ನು ಮಾಡಬೇಕೆನ್ನುವಂತ ಆಸೆಯಿಂದ ಮೊದಲಾಗಿ ಏರಿದೆವು ದೇವಲೋಕಕ್ಕೆ. ಏರಿ ಇಂದ್ರಾದಿ ಸುಮನಸರನ್ನೆಲ್ಲ ಪಾಟಿ ತೋಡಿಸಿ ಸುರ ಗದ್ದುಗೆ ಏರಿದೆವಯ್ಯ. ಬಹಳ ಸಂತೋಷವಾಯ್ತು. ಅಲ್ಲೇ ಇರಬೇಕಾದಂತಹ ನಿನ್ನ ಕೆಳಗಿಳಿದ್ದಕ್ಕೆ ಕಾರಣ ಉಂಟು. ಏನು? ಸೋತಂತ ದೇವೇಂದ್ರ ಸುಮ್ಮನೆ ಇರಲಿಲ್ಲ. ಏನ್ ಮಾಡಿ? ನೇರವಾಗಿ ವೈಕುಂಠಕ್ಕೆ ಹೋದ. ಅಲ್ಲಿ ಆ ಶ್ರೀಹರಿ ಇದ್ದಾನೆ, ಅವನ ಬಳಿ ದೂರನ್ನು ಕೊಡುವುದಕ್ಕೆ. ಏನಾಯ್ತು? ಈಗ ಬರ್ತಾನೆ ಮತ್ತೆ ಬರ್ತಾನೆ ಎಂಬುದಾಗಿ ಕಾದು ಗೊತ್ತದು. ಅವ ಹಾಗೆಲ್ಲ ಬರ್ಲಿಕ್ಕಿಲ್ಲ, ಸಮಯಕ್ಕೆ ಆಗೋಗ್ಬಾರ್ದು. ಆದ್ರೆ ಒಂದು ಉಪಾಯವನ್ನು ಮಾಡಿದ್ದ. ಏನು? ಕುಳಿತಲ್ಲಿಂದಲೊಂದು ಚಕ್ರವನ್ನು ಕಳುಹಿಸಿ ಚಕ್ರ? ಏನಾಯ್ತು? ಚಕ್ರವನ್ನು ಎದುರಿಸುವುದಕ್ಕೆ ಒಬ್ಬೊಬ್ಬರ ಅಂಗಗಳ ಕಳೆದುಕೊಂಡು ಹೋಯ್ತಾರೆ. ಶಕ್ಯದುರ್ಗರೇ, ಹರಿಯ ಚಕ್ರಾಘಾತಕ್ಕೆ ಒಳಗಾದಂತಹ ಇದುವರೆಗೆ ಎಲ್ಲಿದ್ದವರೇ? ಕಾಡಿನಲ್ಲಿ ನಮ್ಮ ನಿಜ ವೈಷವನ್ನು ಮರೆತು ಅವತಿಗೊಂಡಿದ್ದೆವು. ಏನಾಯ್ತು? ಆಗ ಹೊಸದಾದ ವಿಚಾರ ತಿಳಿಯಿತು. ಏನು? ಶೋಣಿತಾಪುರದಲ್ಲಿ ಮಹಿಷಕ್ಕೆ ಹುಟ್ಟಿ ಬೆಳೆಯುತ್ತಾ ಇದ್ದಾನೆ ಎಂಬುದಾಗಿ. ಅದನ್ನು ತಿಳಿದು ನಮಗಾದಂತ ಅನ್ಯಾಯಕ್ಕೆ ಪ್ರತಿಕಾರ ತೀರಿಸಬೇಕು ಎಂಬುದಾಗಿ ನಿನ್ನಲ್ಲಿಗೆ ಬಂದಿದ್ದೇವೆ. ನನ್ನಲ್ಲಿ ದೂರು ಕೊಡೋದಕ್ಕೆ ಬಂದದ್ದು? ಹೌದು. ದೂರು ಕೊಟ್ಟದ್ದು ಒಳ್ಳೇದಾಯ್ತು. ಅದು ಈಗ ಸಮಯ ಇಲ್ವಲ್ಲ? ಸಮಯ ಬೇಕು. ಯಾಕೆ? ನಮಗೆ ಮಾತ್ರ ಅಲ್ಲ ಅನ್ಯಾಯ ಆದದ್ದು, ಮತ್ತೆ? ನಿನಗೂ ಅನ್ಯಾಯ ಆಗಿದೆ. ಯಾವ ರೀತಿ? ನಿನ್ನ ತಂದೆಯನ್ನು ಕೊಲಿಸಿದವ ಬಡ ಸುರಮ್ಮ. ಹಾಗೆಂದುಕೊಳ್ಳಬಹುದು. ಅನೇಕ ವಿಧ ಕೇಳಿ ಭಯದಿಂದ ಓಡೋಡಿ ಬರುತ್ತಾ ಇದ್ದಿ, ತತ್ತರಿಸ್ತಾ ಇದ್ದಿ, ನಡುಗುತ್ತಾ ಇದ್ದಿ. ಏನು ವಿಷಯ? ಏನು? ಸ್ವಲ್ಪ ಉಸಿರು ಸರಿಯಾಗಿ ತಗೊಳ್ಳು. ಹೆಚ್ಚು ಕಮ್ಮಿ ಆದರೆ ನಮಗೆ ಕಷ್ಟ. ಸ್ವಲ್ಪ ದಿವಸ ಆದ್ರೂ ಬೇಕು ನೀವು. ಏನು ನಿದ್ದೆ ಬರ್ತದ? ಹೋಗಲ್ಲಿ ಮಲಗು. ಏನು ಸಮಾಚಾರ ಅಂತ ಆಗಬೇಕಲ್ಲ, ವಿಷಯ ತಿಳಿಸ್ಬೇಕಲ್ಲ. ನೀನು ನಿದ್ದೆ ಮಾಡಿದ್ರೆ ಪ್ರಶ್ನೆಗಳ ಸುರಿಮಳೆ ಬರ್ತಾ ಉಂಟು, ಮತ್ತೆ ಉತ್ತರಿಸುವುದು ನಾನು. ಅದೇ ಸ್ವಲ್ಪ ನಿಧಾನವಾಗಿ ಸಾವಕಾಶ. ಇನ್ನು ಹೇಳ. ದ್ವಾರದಲ್ಲಿ ಇದ್ದೆ, ನಿನ್ನ ಕೆಲಸ ಅದು. ಓಡಿ ಬಂದೆ. ಅದೇ ಯಾಕೆ ಅಂತ ಕೇಳುವುದು. ರಕ್ಕಸಾರು ಬಂದಿದ್ದಾರೆ. ಹೌದು, ವಿಚಾರಣೆ ಮಾಡಿದೆಯಾ? ಪರಿಚಯದವರು. ಯಾರಂತೆ? ಅಂಕದುರ್ಗಾದಿಗಳು. ಅಂದು ಅಂಗಹೀನರು. ಪುನಃ ಎಲ್ಲ ಬಂದದವ್ರಿಗೆ. ಹೌದಾ? ಆ ರೀತಿ ಆಗುವುದಕ್ಕೆ ಕಾರಣ ಏನು?
ಅವರಿಗೊಬ್ಬ ನೇತಾರ ಹಾ. ವಿಕಾರ ಸ್ವರೂಪಿ ಓಹೋ. ಹೆಸರು ಮಹಿಷಾಸುರನಂತೆ ಓಹೋ. ಅವನ ಪ್ರಭಾವದಿಂದ ಹಾಗೆ ಎಲ್ಲ ಆಯಿತು. ಬೇರೆ ಯಾರು ಅಲ್ಲ, ವಿಜೃಂಭಣೆಯ ಮಗ. ಹೌದಾ? ಬಂದ ಉದ್ದೇಶ ಏನು? ಏನು? ಹೇಳಿದೆ ಹಾ. ತಂದೆಯನ್ನು ಕೊಂದು ಸೇಡು ಅವನಿಗೆ, ಹಾ. ಹಳೆಯ ಕತರ ಮಾರಿಗಳಿಗೆ. ಹಾಗೆ ವಿಷಯ. ನೀನು ವಿಶ್ರಾಂತಿಯಲ್ಲಿರು. ದಾಳಿಯನ್ನು ಮಾಡಿದ್ದಾರಂತೆ. ದಾಳಿಯನ್ನು ತಡೆಯಲೇಬೇಕು. ನೀವೆಲ್ಲರೂ ಕೈಯಲ್ಲಿ ಆಯುಧವನ್ನು ಹಿಡಿದು ಸಿದ್ಧರಾಗಿ ನಡೆಯುವಂತೆ.
ನಾನೇ ನೂತನವನ್ನು ವಿಷಯ ತಿಳಿಸಿದ್ರು ನನಗೆ ಬೇಕಾದದ್ದು ಬೀಟ ಬಿಟ್ಟು ಸರಿ. ನಮ್ಮದಾದಂತಹ ಸ್ವರ್ಗಲೋಕವನ್ನು ಬಯಸಿ ಬಂದೆಯ ಯಾವ ಕಾಲಕ್ಕೂ ಬಿಟ್ಟು ಕೊಡುವಂತಿಲ್ಲ. ಶತಯಾಗವನ್ನು ಮಾಡಿ ಶತಮನ್ಯೆಂಬ ಬಿರುದನ್ನು ಪಡೆದವ ನಾನು. ಮೂರು ಮೂರ್ತಿಗಳ ಅನುಗ್ರಹ ನನಗಿದೆ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಬಂದ ಹಾಗೆ ಹಿಂದೆ ನಡೆದರೆ ಬಡಿತು, ಇಲ್ಲದಿದ್ದರೆ ಇನ್ನೇಳು ಕೋಡುಗಳನ್ನೇ ಕತ್ತರಿಸೇನು. ಬಂದ ಹಾಗೆ ಹಿಂದೆ ಹೋಗಿದ್ರೆ ಇಷ್ಟು ಮಾತಾಡಬೇಕಿತ್ತ? ಹೌದಾ? ಮೊದಲೇ ಓಡಿಸ್ತಿದ್ದೀನಿ ನೋಡು. ಮೂರು ಲೋಕದೊರೆ ಮಹಿಷನಿಗೆ ಜಯವಾಗಲಿ, ಶುಭವಾಗಲಿ, ಮಂಗಲವಾಗಲಿ. ನಿಮ್ಮ ದೇವಘೋಷವನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. 14 ಲೋಕದ ದೊರೆ ಯಾರು? ಭೂಲೋಕದ ನಡೆಯುವಂತಹ ಯಾವ ಯಜ್ಞಾದಿಗಳ ಹವಿಸು ನೀವೆಲ್ಲೇ ಇರುವುದು ಸರಿಯಲ್ಲ. ನಮ್ಮ ನಾಡಿಗೆ ತೆರಳಿ ಅಲ್ಲಿ ಸರಿಯಾಗಿ ನೋಡಿ ನಿಮಗೆ ಬೇಕಾದ ಹಾಗೆ ಪಂಚಮಹಾಪಾತಕಗಳನ್ನು ಮಾಡಿ ಯಾರಾದ್ರೂ ಕೇಳುವುದಕ್ಕೆ ಬಂದ್ರೆ ಅದು ಯಾಕೆ ಹಾಗೆ ಮಾಡಿದ್ದು ನೀನು, ಇದು ಯಾಕೆ ಇವತ್ತು ಹೀಗೆ ಮಾಡಿದ್ದು ಅಂತ ಕೇಳಿದ್ರೆ ಅವರ ಜುಟ್ಟು ಹಿಡಿದವರನ್ನ ಅಲೆದು ಕಾಡ್ತಾರೆ. ನಾನಾ ರೀತಿ ಹಿಂಸೆ ಕೊಡಿ. ಇದು ನಿಮಗೆ ಉದ್ಯೋಗ, ಇನ್ನು ಮಲಗಬೇಡಿ. ಅದು ಯಾರಿಬ್ಬರು? ಅದು ಸೂರ್ಯಚಂದ್ರ. ಸೂರ್ಯಚಂದ್ರ ಅಂದ್ರೆ ಇವರ? ಸೂರ್ಯಚಂದ್ರ ನಿಮಗಾದರೂ ಸರಿ, ಮಹಿಷನ ಆಜ್ಞೆಯನ್ನು ಮೀರಿ ಇನ್ನು ಮುಂದೆ ಆಕಾಶ ಪಥದಲ್ಲಿ ಚಲಿಸಿದ್ದು ಗೊತ್ತಾದ್ರೆ ನಿಮಗೂ ಕಠಿಣ ಶಿಕ್ಷೆ. ನಮ್ಮ ಜೀವನದಲ್ಲಿ ಇಂತಹ ಒಂದು ದುಸ್ಥಿತಿ ಬರುತ್ತದೆ ಎಂಬುದಾಗಿ ನಾವು ಕನಸು ಮನಸ್ಸಿನಲ್ಲಿಯೂ ಯೋಚನೆ ಮಾಡಿದವರಲ್ಲ. ಒಬ್ಬೊಬ್ಬ ಮನುಷ್ಯನ ಸಾಮರ್ಥ್ಯವೇ, ಆತನ ಸಾಮರ್ಥ್ಯ ಎದುರು ನಮ್ಮ ಸಾಮರ್ಥ್ಯ ಏನು ನಡೆಯದೆ ಹೋಯಿತಲ್ಲ. ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಬ್ರಹ್ಮದೇವನ ವರಬಲವಲ್ಲವೇ? ಹಾಗಿರುವಾಗ ನಾವು ಇಲ್ಲಿಯೇ ದುಃಖಿಸಿ ನಿಲ್ಲುವುದಲ್ಲ, ನಾವು ನೇರವಾಗಿ ಸತ್ಯಲೋಕದೆಡೆಗೆ ನಡೆಯೋಣ.
ಕೇಳೋಣ. ಜಯ 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 ಗೆಲುವಾಣಿನಾಥ ಅವಧರಿಸು ನೀ ಕಮಲ ಸಂಜಾತ ಗುರುಳರಂಗುಳಿಯನ್ನು ಒರೆಯುವುದಿರುವುದೇನು ಅರೆ ಎಂದು ಗುರುಗಳು ಹೊರನೋರ್ವ ಬಂದನು ಕೊರೆಯಬೇಕಿಲೆ ವಾಣಿನಾಥ ಅವಧರಿಸೋ ನೀ ಕಮಲ ಸಂಜಾತ ವಾಣಿನಾಥ ದೇವಾ ಕಮಲ ಸಂಜಾತ ಅವತರಿಸೋಣ. ದೇವ ನೀವೇ ವರವನ್ನು ಕೊಟ್ಟಂತಹ ಒಪ್ಪಿ ಮೆರೆಯುತ್ತಿರಂತಹ ಮಹಿಷದಾನವ ನಮ್ಮದಾದಂತಹ ಸುರಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಲೋಕ ಕಂಟಕನಾಗಿ ಮೆರೆಯುತ್ತಿದ್ದಾನೆ. ದೇವ ದೇವ ನೀವೇ ನಮ್ಮನ್ನು ಪೊರೆಯಬೇಕು. ದೇವ ಪೊರೆಯಬೇಕು. ಅರಿತೇನ ದುರುಳನ ಬಾಧೆಯ ಒರೆಯುವುದಾಗಿನಿ ತೆನ್ನಲಿ ಮರೆಯಲ್ಲೋನ ಮರಗಳ ರೀತಿಗೆ ಇರದಿದೆ ತಪವನು ಮೊದಲಲಿ ಆದರೆ ತೋರುವೆ ಹಾದಿಯನುಂದನು ಮಾಧವನಲ್ಲಿಗೆ ಹೋಗುವ ಆದುದನ ಮಧುಸೂದನ ನಡೆಯಲಿ ಸಾದರದಲ್ಲಿ ಬಿರುಸುವ ವರಗಳನ್ನು ಕೊಡುವಂತ ಅಧಿಕಾರ ನನಗುಂಟು. ಹಿಂದಕ್ಕೆ ಪಡೆಯುವ ಸಾಮರ್ಥ್ಯ ನನಗಿಲ್ಲ. ಎರಡಕ್ಕೂ ಸಮರ್ಥ ಮಾಧವನೋರ್ವ ನಾವೆಲ್ಲರಲ್ಲಿ. ಮರೆದುಗಿನಾದ್ರಿಯ ಬಳಿಯೊಳಗಿದಿರಾಗಿ ಮುರಹರ ನಡೆದರನು ಶರಣಕ್ಕೆ ಬಂದಿದೆ ಹರಿಹರರುಂದಾಗಿ ದುರುಳನ ಗದನದೋಳು ಮಹಿಷನನ್ನು ಬಂಧಿಸುವುದಕ್ಕಾಗಿ ಏನಾದರೂ ದಾರಿಯನ್ನು ಕಂಡುಕೊಳ್ಳೋಣ ಎಂಬುದಾಗಿ ನೀನು ಹುಡುಕಿಕೊಂಡು ಬಂದೆ. ಇಬ್ರು ಆ ಚಂದ್ರಕಾಂತ ಶಿಲೆ ಮೇಲೆ ಕೂತ್ಕೊಂಡು ಮಹಿಷ ವಧೆಗೆ ಸಮಾಲೋಚನೆ ಆಗಿತ್ತು ಬಾವಯ್ಯ. ಕುಳಿತವರು ಚಂದ್ರಕಾಂತ ಶಿಲೆಯೊಳಗಾಗಿ ಖಳನ ವಧಿಸುವ ಯತ್ನ ಯೋಚಿಸುತ್ತಿರಲಿಲ್ಲ. ನಳಿನ ಭವಸುರರ ನೊಡಗುಳ್ಳು ನಡೆದು ವೈಕುಂಠನು ಕಾಣದಿರಲು ಬಂದ್ರೆ ಪುರುಷೋತ್ತಮ ಮನೆ ಬಿಟ್ಟಿದ್ದಾರೆ. ಬಳಿಕ ಕೈಲಾಸ ಕೈ ತರಲಾಗ ಪುರಕರನು ನಿಲಯದೊಳಗಿಲ್ಲದಿರೇ ಕಳಬಳಿಸಿ ಬಳಿಕವರು ಇಳುಕಿದ ಶರೀರ ನುಡಿ ಹರಿಹರರು ತುದಿನಾದ್ರಿಯೊಳಗಿರುವ ಹದನವನು ಹರಿಹರರ ಪದಕೆರಗಿ ಸಕಲರು ಜಯ ಜಯ ಆ
ಮುಕ್ಕೋಟಿ ದೇವತೆಗಳನ್ನು ದಶೆಗಳಿಸಿ ಪಂಚ ಮಹಾಪಾತಗಳನ್ನು ಮಾತ್ರ ವಿಜೃಂಭಿಸ್ತಾ ಇದ್ದಾನೆ. ಆತನ ಬಾಲಿಗೆ ಕಂಗೆಟ್ಟಂತಹ ನಾವು ನಿಮಗೆ ಶರಣು ಬಂದಿದ್ದೇವೆ. ನೋಡಿದರಲ್ಲಿ ಮಹಿಷಾಸುರನ ಹಾವಳಿ ರಕ್ಷಣಾಕರ್ತೃ ನಾನಿದ್ದೇನು ಫಲ. ಆದ್ದರಿಂದ ನನ್ನಲ್ಲಿ ಅಡಕವಾಗಿರತಕ್ಕಂತಹ ದಿವ್ಯ ತೇಜಸ್ಸನ್ನು ದುಷ್ಟನ ಒದ್ದೆಗೆ ನನ್ನಲ್ಲಿ ಅಡಕವಿರುತ್ತ ದಿವ್ಯ ಶಕ್ತಿಯನ್ನು ಹೊರಗಿದ್ದೇನೆ. ಇದೋ ಬ್ರಹ್ಮ ತೇಜವನ್ನ ಹೊರಗಡೆ ದೇವತೆಗಳ ದಿವ್ಯ ತೇಜಸ್ಸನ್ನೇ ಹೊರಗಡೆ ಮುಖದಿಂದ ಬರಟಿಗ ತೇಜ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೀ ನಾರಿಯಾಕೃತಿ ತಳೆದು ಧರೆಗಿಳಿಯೇ ಸುರರು ಜಯ ಜಯವೆಂದು ನುತಿಗೈದರು. ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ, ನಮಸ್ತೆ ಜಗದ್ವಂದ್ಯ ಪಾದಾರವಿಂದೆ, ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ.
ಏಳಿರೇಳಿರಿ ಹರಿಗರಾಜರು ಆಡಿ ಕೈಯ ಪುರಪ ಮುಖ್ಯರು ಹೇಳಬಾರದೆ ಒಂದ ಗಂಡವ ಹೇಳಿಕೊಂಡೆ ನಾರಾಯಣ ಜಗದ್ಧಾತ್ರಿ ಬ್ರಹ್ಮ ಮಹೇಶ್ವರ ಇಂದ್ರಾದಿ ಸುಮನಸರೇ ಜಗಜ್ಜನನಿ ಇದು ಅಭಯಪ್ರದಳಾಗಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿರ ಮಕ್ಕಳೇ. ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ನಿಶಾಕಮಲದಂತಾಗಿದೆ ವದನ. ಯಾರಿಂದ ಬಂದ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ. ಹೇ ಜಗನ್ಮಾತೆ, ಮಾತನಾಲಿತು ಫಲಮಗಿದರೋ ಬಿಹಾರ ಬಲವಿಗೆ ಸುರಲಾದವೆಲ್ಲ ಅಮ್ಮ. ನಾರಾಯಣ ಮಹಿಷಾಸುರ ಅಟ್ಟುಳಿ ಮೇರೆ ಮೀರಿದೆ. ಬ್ರಹ್ಮಾನುಗ್ರಹದಿಂದ ಮತ್ತನಾದಂತಹ ಆತ 3 ಲೋಕಗಳನ್ನು ನಡುಗಿಸುತ್ತಾ ಇದ್ದಾನೆ. ಆತನ ದೌಷ್ಟ್ಯದಿಂದ ನಾವೆಲ್ಲರೂ ಕಂಗೆಟ್ಟಿದ್ದೇವೆ. ಲೋಕ ತತ್ತರಿಸುತ್ತಾ ಇದೆ. ರಕ್ಷಿಸುವ ಮಹಿಷ ಬಿದ್ದಿ ಹರಿತೆ ನರಿತೆ ಕಡುಗುರುಳ ಬಗಿದ ಹರದಿರುಗ ಭವನ ಭರವಿ ಕರನ್ನು ತೋಲಿಸಿದರೆ ಮಾತನಿಯುತ್ತಲೇ ಬೇರೆ ಮನೆ ಅನಾಕಲಿ ಮಕ್ಕಳೇ, ಮಾಲಿನಿ ಜಾತನಾದಂತಹ ಮಹಿಷ ದೈತ್ಯ ವಿಧಿಯನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ವರಗಳನ್ನು ಪಡೆದನೆ. ಗೋ ಬ್ರಾಹ್ಮಣರನ್ನು ಹಿಂಸಿಸಿದನೆ. ಯಾಗ ಯಜ್ಞಾದಿಗಳನ್ನೆಲ್ಲ ಹಾಳೆಸಗಿದನೆ. ದೇವತೆಗಳನ್ನೇ ಸ್ಥಾನಭ್ರಷ್ಟರನ್ನಾಗಿಸಿದ್ದಾನೆ. ಬಿಡಿರಿ ಭೀತಿಯನ್ನು ಕಿರಿದು ದಿನದೊಳಗೆ ಕುಳಮಹಿಷನನ್ನು ಕೊಂದು ನಿಮಗೆಲ್ಲರಿಗೂ ಕ್ಷೇಮವನ್ನು ಒದಗಿಸಿಕೊಡುತ್ತೇನೆ. ಶಂಖ ದುರ್ಗಾದ್ಯರಿದ್ದಾರೆ. ಶಂಕದುರ್ಗರೇ, ಶಂಕದುರ್ಗ ಬೇರೆನೊಳಗೊಂಡು ಧರ್ಮವ ಶಂಕಿತರಿಗೆ ಹರಿಯನ್ನು ಹೊರಬೇರೆನ್ನ ಕಂಡರವನು ಪ್ರೇಮದಿ ದುಷ್ಟನಾದ ಮಹಿಷ ದೈತ್ಯ ಶಂಕ ದುರ್ಗಾದ್ಯರ ಮಾತಿಗೆ ಕಿವಿಕೊಟ್ಟು ಧರ್ಮವನ್ನು ಧಿಕ್ಕದಿಂದ ಧಿಕ್ಕರಿಸಿದ್ದಾನೆ. ಆತನನ್ನು ಆತನ ಪರಿವಾರವನ್ನು ಶಂಕಿಸದೆ ಕರಿದೊಟ್ಟಿ ನನ್ನ ಕಿಂಕರರಾದಂತಹ ನಿಮ್ಮನ್ನು ರಕ್ಷಿಸುತ್ತೇನೆ. ಮಕ್ಕಳೇ, ಧೈರ್ಯರಾಗಿ, ನಿರ್ಭೀತರಾಗಿ, ಭಯಗೊಳ್ಳದಿರಿ. ಏನಲೋ ಜಯ 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 ಜಯವೋ ಸಕಲರು ಮಣಿಯಲಾಗಿ ಜಯವೋ ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಭೂಷಣ ವಸನ ಅರ್ಪಿಸಲು ಏನಲು ಜಯ 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 ಜಯ
ಜಯ ಜಯ ನಾರಾಯಣ, ನಿನ್ನ ಅಭಯ ವಾಕ್ಯಗಳನ್ನು ಕೇಳಿ ನಮ್ಮ ಅಧೀರತೆಯೂ ದೂರವಾಯಿತು. ನೀನು ನಮ್ಮ ರಕ್ಷಕಿ ಎಂಬುದು ಸ್ಪಷ್ಟವಾಯಿತು. ಸುರರು ಮನೀಷಿಗಳು ನಿನ್ನನ್ನು ಉಘೆ ಉಘೆ ಎಂದು ಕೊಂಡಾಡುತ್ತಾ ಇದ್ದಾರೆ. ನಿರಾಭರಣ ಸುಂದರಿಯಾದಂತಹ ನಿನ್ನನ್ನು ಅಲಂಕರಿಸುವುದಕ್ಕೆ ದೇವಶಿಲ್ಪಿ ಶ್ರೀ ವಿಶ್ವಕರ್ಮನು ವಿವಿಧ ಆಭರಣಗಳನ್ನು ವಸನವನ್ನೂ ಕೊಟ್ಟು ಕಳುಹಿದ್ದಾನೆ. ದೇವನಾರಿಯರು ನಿನ್ನನ್ನು ಪನ್ನೀರಿನಿಂದ ಮೀಯಿಸಿದ್ದಾರೆ. ನಿನಗೆ ವಸನವನ್ನು ಉಡಿಸಿದ್ದಾರೆ, ಆಭರಣಗಳನ್ನು ತೊಡಿಸಿದ್ದಾರೆ. ಸಂಕಲ್ಪ ಮಾತ್ರದಿಂದಲೇ ಬ್ರಹ್ಮಾಂಡವನ್ನು ಸುಟ್ಟು ಬೂದಿ ಮಾಡಿ ಉರುಬಿ ಬಿಡಬಲ್ಲಂತಹ ಸಾಮರ್ಥ್ಯಶಾಲಿನಿ ನೀನು. ಸಂಗ್ರಾಮಕ್ಕೆ ಸಾಗುವಂತಹ ಸಂದರ್ಭದಲ್ಲಿ ನಿನಗೆ ಆಯುಧಗಳ ಅಗತ್ಯ ಖಂಡಿತಕ್ಕೂ ಇಲ್ಲ ತಾಯಿ. ಆದರೂ ನಾವು ಧರಿಸಿರುವಂತಹ ಈ ಆಯುಧಗಳಿಗೆ ಪಾವಿತ್ರ್ಯತೆ ಬರಲಿ ಎಂಬಂತಹ ದೃಷ್ಟಿಯಿಂದ ಇದನ್ನು ಸನ್ನಿಧಾನದಲ್ಲಿ ಸಮರ್ಪಿಸುತ್ತಾ ಇದ್ದೇವೆ ಅಮ್ಮ. ವನಜನಾಭನು ಹರದ ಈ ಚಕ್ರವನ್ನು ಸ್ವೀಕರಿಸಮ್ಮ. ತ್ರಿನಯನಾಗ ತ್ರಿಶೂಲವನು ಸಗ ಕನಕ ಗರ್ಭನು ಬ್ರಹ್ಮದಂಡವಲಿತು ಪದಕೆರಗಿ ವಿನಯದಿನಲಿ ಸುರಪ ಕುಲಿಜವಾಗ ಕಡನವದೆಗೆ ವಜ್ರಾಯುಧವಮ್ಮ ಅನಿಮಿಷರು ಶಕ್ತಿಯಾಯುಧಗಳ ಮಣಿದು ಮಾತೆಯ ಪದದುಳಿಸುತ್ತ ನುತಿಸಿದರು ಭಯದಿ. ಜಯ 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 ನಾವು ಸಮರ್ಪಿಸಿದ ಆಯುಧಗಳನ್ನು ಧರಿಸಿ ಶೋಭಿಸುತ್ತಿರುವ ನಿನ್ನನ್ನು ನೋಡುವಾಗ ರೋಮಾಂಚನವಾಗುತ್ತಾ ಇದೆ ತಾಯಿ. ಇಂದು ನಿನ್ನ ಸದ್ಭಕ್ತರು ನೀಡಿದಂತಹ ಸೇವೆಯನ್ನು ಸ್ವೀಕರಿಸಿ ಎಲ್ಲರಿಗೂ ಉತ್ತರೋತ್ತರ ಶ್ರೇಯಸ್ಸನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ. ನೀನು ಬರಿಗಾಲಲ್ಲಿ ಯುದ್ಧಕ್ಕೆ ಹೋಗಬಾರದು ಎಂದು ಬಯಸಿದಂತಹ ಪರ್ವತರಾಜ ನಿನ್ನ ವಾಹನವಾಗುವುದಕ್ಕೆ ತಾನೇ ಸಿಂಹವಾಗಿ ಆಗಮಿಸುತ್ತಾ ಇದ್ದಾನೆ. ಕೇಳುತ್ತಾ
ಆಯುಧಗಳನ್ನು ಅಷ್ಟಭುಜದಲ್ಲಿ ಧರಿಸಿದ್ದೇನೆ. ಪರ್ವತರಾಯನಿಗೆ ಸರಿಯಾಗಿ ಬಂದಿದ್ದಾನೆ. ಇದೇ ಪ್ರಸ್ಥಾನ ಶುಭ ಮುಹೂರ್ತ. ದೇವದುಂದು ಬಿಮಳಗುವಂತಹ ಈ ಶುಭ ವೇಳೆಯಲ್ಲಿ ಲೋಕ ಗಂಟಗನಾಗಿ ಮೆರೆಯುವ ದುರುಳ ಮಹಿಷನ ವಧೆಗಾಗಿ ಸಿಂಹವಾಹಿನಿಯಾಗುತ್ತೇನೆ. 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 ಏನಿದು ಆಶ್ಚರ್ಯ! ಎಲ್ಲಿ ನೋಡಿದರಲ್ಲಿ ಬರಿ ಬರಿಯ ಉದ್ಭವಗಳು. ಆಕಾಶದಿಂದ ಕೆಂಡದ ಮಳೆ ಸುರಿತಾ ಇದೆ. ಮತ್ತೊಂದು ಕಡೆ ನೋಡಿದ್ರೆ ಉಲ್ಕಾಪಾತಗಳು, ಧೂಮಕೇತುಗಳ ಸಂಚಾರ, ನರಿ ನಾಯಿ ಕಾಗೆ ಗೂಗೆಗಳ ಕ್ರೀಡಾಟ ಕೂಗಾಟ. ಯಾಕೆ ಹೀಗೆ ಅನ್ನುವುದನ್ನು ತಿಳಿದು ಬರುವುದಕ್ಕಾಗಿ ಶಂಕದುರ್ಗರನ್ನು ಕಳುಹಿಬಿಟ್ರೆ ನಾರಿ ಆಕೆ ಯಾರೇ ಆಗಿರಲಿ ಯುದ್ಧ ಸಿದ್ಧತೆಯನ್ನು ಮಾಡಿದ್ದೇನೆ, ನಡೆಯುತ್ತೇನೆ. ಏನು ಸರಿಯಾಗಿ ನೋಡಿದ್ರೆ ಒಂದಲ್ಲ ಎರಡು ಭುಜವನ್ನು ಧರಿಸಿ ಕಾಡಿನ ಕೇಸರಿಯನ್ನು ಏರಿ ನನ್ನ ಮುಂದೆ ನಿಂತು ದಿಟ್ಟತನವನ್ನು ತೋರಿಸುತ್ತಾ ಇದ್ದೇನೆ. ಶಂಕದುರ್ಗರನ್ನು ಯಾಕೆ ಕೊಂದ? ಯಾಕೆ ಇಲ್ಲಿಗೆ ಬಂದ? ನನಗೂ ನಿನಗೆ ಏನು ದ್ವೇಷ?
ಬದುಕುವ ಆಸೆ ಇದ್ದರೆ ಕಾಲಿಗೆ ನಾರ್ಮಲ್ ಬಂದೆ ಅದೇ ಬಂದೆ ಒಂದೇನು ಎಚ್ಚರ ಒಂದು ಹೆಜ್ಜೆ ಮುಟ್ಟಿದ್ದೆ ನಿನ್ನ ಕಾಲನ್ನು ನನ್ನ ನಾಯಿಗಳಿಗೆ ದೊಡ್ಡ ಮುಂಡವನ್ನು ಚೆಂಡಾಡಿ ಅಣ್ಣನು ಸುರಪುರೆಯ ಬಂದೆಯಾಳಿ ತರವಿದಲ್ಲ ನಿನಗೆ ಜಾಣಿ ಸರಿದಾರ 3 ಜನ ದುರದ ವಿಷಯದಲ್ಲಿ ಯುದ್ಧ ಮಾಡಿದ ಸಾಮಾನ್ಯ ನಾಡಿ ನೀನು ಕೈಯಲ್ಲಿ ಆಯುಧಗಳಿಗೆ ಹೆಸರು ಗಾಡಿ ನನ್ನನ್ನೇನು ಸಾಮಾನ್ಯನಾರು ಎನ್ನುವ ಹಾಗೆ ಭಾವಿಸಿಕೊಂಡೆ. ಅಯ್ಯೋ ನಿಜ ಅಷ್ಟಭುಜ ಸಿಂಹವಾಹಿನಿ ನಿನ್ನ ಪಾಲಿನ
जय सर्वदुष्ट भयंकरी सर्वदुःखहरी देवी महादेवी नमस्तुते जय 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 शांतळागम्म ताये शांतळागु ಸುರಪಾಲ अम्म ಸುರಪ ಭಯನಿದೆಲ್ಲ ಮುಂದಕ್ಕೆ ಅರುಜದಲ್ಲಿ ರಾಜವನು ಪಾಲಿಸು ಮರೆಯದೆಯ ಚರಣವನು ನಿರತ ಮನದಿಗೆ ಸುರಪ ಭಯನಿದೆಲ್ಲ ಸುರಪಾಲ अम्म ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳ ಮಹಿಷಾಸುರನೊಡನೆ 9 ದಿವಸಗಳು 9 ರೂಪದಿಂದ ಹೋರಾಡಿದವಳು ನಾನು. ಈ ದಿನವನ್ನೇ ಮುಂದಕ್ಕೆ ನವರಾತ್ರಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತಹ ಇಂದು ದುರುಳ ಮಹಿಷನ ರುಂಡವನ್ನು ಕೊಂಡಾಡಿ ವಿಜಯವದು ನಮ್ಮ ಪಾಲಿಗೆ ದೊರಕಿದಂತಾಯಿತು. ಈ ದಿನವನ್ನೇ ಮುಂದಕ್ಕೆ ವಿಜಯದಶಮಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ್ದೇನೆ. ಹೋಗು ಮಗನೇ, ನಾಕವನ್ನೇರಿಕೋ. ಅಮ್ಮ ಮುಂದಕ್ಕೆ ನಮಗೆ ಕಷ್ಟ ಬಂದರೆ ನಾವೇನು ಮಾಡಬೇಕಮ್ಮ? ಹಿನಗಿರಿಯನ್ನೇ ಏರಿಕೊಳ್ಳಿ. ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಿರಿ ಎಂದಾದರೆ ಪ್ರತ್ಯಕ್ಷವಾಗಿ ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ನಿಮಗೆ ಶುಭವಾಗಲಿ. ಜಯ ಜಯ